ನಮ್ಮ ಮಗಳಿಗೋಸ್ಕರ ನಾವು ಮಾಡಿದ್ದು ಕಾಲ್ ಉಂಟಲ್ಲ, ಒಂದು ಇಷ್ಟ ತನಕ ನನಗೆ ಲೆಕ್ಕ ಇರ್ಲಿಕ್ಕಿಲ್ಲ. ಒಂದು ನ್ಯಾಯ ಕೊಡ್ತಿದ್ರೆ ಸಾಕಿದ್ ನನಗೆ. ಮಗಳು ಇನ್ನು ಹೋದವಳು ಬರೋದಿಲ್ಲ ನನಗೆ, ಇನ್ನು ಮಗಳು ಹೋದವಳು ಗ್ಯಾರಂಟಿ ಇನ್ನು ಸಿಗೋದಿಲ್ಲ ನಂಗೆ ಗೊತ್ತುಂಟು. ಇವಳು ಸಿಗದಾದಾಗ ಅವಳಿಗೆ ಏನಾದ್ರೂ ಇದು ಮಾಡಿ ಕೊಂದಾಕಿರ್ಬೋದಂತ. ಅಂದ್ರೆ ಕೈಯಲ್ಲಿ ಕಡತ ತರ ಗಾಯ ಇದೆ, ಮತ್ತೆ ಇಲ್ಲಿ ಒಂದೆರಡು ಇಂಜೆಕ್ಷನ್ ಕೊಟ್ಟಾಗಿ, ನೀವು ಅದು ಇಲ್ಲಿಗೆ ಮುಗಿಸಿಬಿಡಿ, ನಿಮಗೆ ಏನಾದ್ರೂ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ನನ್ನ ಮಗನ ನೋಡಿದೆ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅವರು ವ್ಯವಸ್ಥೆ ಮಾಡ್ತಾರಂತ. ಎಂತ ವ್ಯವಸ್ಥೆ ಮಾಡ್ತಾರೆ ಕೇಳಿದೆ ನಾನು. ನನಗೆ ಮಗಳನ್ನು ನನಗೆ ಜೀವ ಕಳ್ಕೊಂಡು ನನಗೆ ಅದರ ಅವಳ ಹಣ ನನಗೆ ಬೇಡ, 1 ರೂಪಾಯಿ ನನಗೆ ಬೇಡ. ಮಾತ್ರ ನಾನು ಅವ್ರಿಗೆ ಕೊಡ್ತೇನೆ ಕೋಟಿಗಟ್ಟಲೆ. ನಾನು ಕಾಡಿ ಬೇಡಿ ಆದ್ರೆ ಸರ್ ನಾನು ಭಿಕ್ಷೆ ಬೇಡ ನನ್ನ ಕೊಂಡು ಒಂದು ಕೋಟಿ ಅವರಿಗೆ 1 ಕೋಟಿಯಲ್ಲಿ ಎಷ್ಟು ಕೋಟಿ ಕೊಡ್ತೇನೆ ಅಂತ ಕೇಳುದನ್ನು. ನನ್ನ ಮಗಳ ನನಗೆ ಜೀವಂತ ಕೊಡಬೇಕು ಅಂತ ಹೇಳಿದೆ ನಾನು. ಸಂಶಯ ನಮಗೆ ಪೂರ್ತಿ ಸಂಶಯ. ಮತ್ತೆ ಅವಳು ಆತ್ಮಹತ್ಯೆ ಮಾಡೋ ಹುಡುಗಿ ಅಲ್ಲ. ಒಂದು ವೇಳೆ ಅವಳು ಲವ್ ಮಾಡಿದ್ರೆ ಸಹ ಅವಳು ಹೇಳ್ತಾಳೆ, ನೀನಿಲ್ಲ ನಿನ್ನ ಅಪ್ಪ ಸಿಗ್ತಾನೆ ಅಂತ ಹೇಳಿ ಬರುವವಳು ಅಷ್ಟು. ಅಲ್ಲಿ ಸಿ ಸಿ ಕ್ಯಾಮರಾ ನನಗೆ ಅದರಲ್ಲಿ ಫುಲ್ಲು ನನಗೆ ಡೌಟ್. ನನಗೆ ಅಂತ ಗೊತ್ತಿಲ್ಲ, ನಮ್ಮ ಇದಲ್ವಾ ತಲೆಗೆ ಹೋಗ್ಲಿಲ್ಲ. ಟೈಮಿಂಗ್ಸ್ ಡೇಟ್ ಮತ್ತು ಟೈಮಿಂಗ್ಸ್ ನೋಡ್ಲಿಕ್ಕೆ ನನಗೆ ತಲೆಗೆ ಹೋಗ್ಲಿಲ್ಲ. ಅದು ನೋಡುವಾಗ ಒಬ್ಬಳೆ ಅಂದ್ರೆ ಎಷ್ಟೇ ಇದಿರ್ಲಿ, ಕಾಲೇಜ್ ಇರ್ಲಿ, ಹಾಸ್ಪಿಟ್ಲ್ ಇರ್ಲಿ, ಏನೇ ಆಗ್ಲಿ, ಪಬ್ಲಿಕ್ ಪ್ಲೇಸ್ ಅಂತ, ಅದು ಕಾಲೇಜ್ ಆದ್ರೆ ಪಬ್ಲಿಕ್ ಅಲ್ವಾ ಪ್ಲೇಸ್ ಅಂತ ಹೇಳುವಾಗ, ಒಂದು ಮಕ್ಕಳಾದ್ರೆ ಯಾರಾದ್ರೂ ಆಚೆ ಓಡೋದಾದ್ರೆ ಬೇಕಲ್ಲ, ಇದು ಒಬ್ಬಳೇ ಹೋಗುದಿರ್ತದ ಎಲ್ಲಿ ಆದ್ರೆ ಅಂತ ಬಿದ್ದು ಒಂದು ಪೆಟ್ಟಾಗಿ ಏನಾಗಿದ್ದಿಲ್ಲ, ಕ್ಲಿಯರ್ ಮುಖ ಎಲ್ಲ ಅಷ್ಟು, ಒಂದು ಗೆರೆ ಕೂಡ ಇಲ್ಲ, ಒಂದು ರಕ್ತ ಕಲೆ ಕೂಡ ಇಲ್ಲ ಮುಖದಲ್ಲಿ. ಒಂದು ಕೈ ಒಂದು ಕಟ್ಟಾಗಿತ್ತು, ಮತ್ತೊಂದು ಕಾಲು. ಮತ್ತೆ ನನ್ನ ತಮ್ಮ ಅವನು ಕೇಳಿದೆ, ದೊಡ್ಡಪ್ಪ ನಾನು ನಮ್ಮ ಫುಲ್ಲು ಬಾಡಿ ಚೆಕ್ ಮಾಡಲಿಲ್ಲ. ಅವನು ಮೋರ್ಚೆಂದ ಒಳಗೆ ತೆಗೆದು ಫುಲ್ಲು ಹಿಂದೆಲ್ಲ ಕೈ ಹಾಕಿ ಎಲ್ಲ ನೋಡಿದರು, ಏನು ಒಂದು ಏಟಾಗಲಿಲ್ಲ. ಶಾಸಕರಿಗೆ ಮೊನ್ನೆ ಮನೆಗೆ ಹೋಗಿ ಮಾತಾಡಿಸಿ ಬಂದೆವು, ಸರ್ ಹೀಗೆ ಆಗಿದೆ, ನಮಗೆ ನ್ಯಾಯ ಸಿಗಲಿಲ್ಲ. ಅದಕ್ಕೆ ಅವರು ನಮಗೆ ಹೈಕೋರ್ಟ್ಗೆ ಕೇಸ್ ಮಾಡುವ ಅಂತ ಹೇಳಿದ್ರು. ನಾನು ಬ್ಯಾಂಗ್ಳೂರು ಹೋಗಿ ಅಲ್ಲಿ ಕೇಳಿ ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಫೋನ್ ಮಾಡಿ ಅಂತ ಹೇಳಿದೆ. CM ಬಂದಾಗ CMಗೆ ಕೊಂಡೋಗಿ ನಾವು ಮನವಿ ಕೊಟ್ಟಿದ್ದನ್ನು ನಮ್ಮ ಇವರು ಪದ್ಮರಾಜ್ MP ಎದುರು ಅವರು ಅವರ ಕೈಯಿಂದ ಹೇಳ್ಕೊಂಡು ಬಂದು ಹೇಳಿದ್ರು, ನಿಮಗೆ ಏನು ಬೇಕು ನಾನು ಮಾಡ್ತೇನೆ ಅಂತ ಹೇಳಿ ಫೋನ್ ನಂಬರ್ ಎಲ್ಲ ತಗೊಂಡು ಅವರು 1 ತಿಂಗಳ ತನಕ ನಮಗೆ ಫೋನ್ ಮಾಡಲಿಲ್ಲ. ಅವರು ಏನು ಮತ್ತೆ ಫೋನ್ ಮಾಡಿ ಹೇಳಿದ್ರು, ನಿಮಗೆಲ್ಲ ಕಳಿಸಿ ಕೊಡ್ತಾರೆ ಅಷ್ಟೇ ಹೇಳಿದ್ರು. ನಾವು RTಯಲ್ಲಿ ಹಾಕಿದ್ವಿ, RTಯಲ್ಲಿ ನಾವು ಹಾಕಿ ಬಂದ್ವಿ. ಅವರು ಸರಿ CM ಕೊಟ್ಟ ಲೆಟರ್ನ ಅವರು ತಗೊಂಡು ಬಂದರು, ಅವರಿಗೆ ತಗೊಳ್ಳಿಕ್ಕೆ ಬಿಡಲಿಲ್ಲ. ನಮ್ಮ ಅಪ್ಪ ಅಮ್ಮಗೆ ಹೋಗದಿರ್ಲಿಕ್ಕೆ ಆಗುದಿಲ್ಲ ನಮ್ದೇ ಅಲ್ವ. ನಾನು ಅದಕ್ಕೋಸ್ಕರ ಈಗ ನಾವು ಬಂದಿರೋದು 1 ವರ್ಷ ಆಯಿತು, ಯಾವ ಅಪ್ಡೇಟ್ಸ್ ಇಲ್ಲ, ಏನಿಲ್ಲ. ನಮ್ಮಿಂದ ಅದೊಂದು ಪ್ರಯತ್ನ ಮಾಡೋಣ ಅಂತ ಬಂದಿರೋದು. ನಾವು ಹೇಳೋದು, ನಾವು ರಾಜಕೀಯದಲ್ಲಿದ್ದೇವೆ, ರಾಜಕೀಯದವರಿಗೆ ಹೆಲ್ಪ್ ಆಗ್ತಂತ 100ಕ್ಕೆ ಅದು ಸುಳ್ಳು. ಯಾರು ಹೆಲ್ಪ್ ಆಗ್ತಾರೆ? ಐವನ್ ಡಿಸೋಜ ಅವರು ನಾವಲ್ಲಿ ನಿಂತಿದ್ದೇವೆ. ನಿಂತಾಗ ಎಲ್ಲರಲ್ಲಿ ಕೇಳಿದ್ರು, ಏನು ಭೇಟಿಯಾಗಲಿಕ್ಕೆ ಬಂದಿದ್ರು ಅಂತ. ನನ್ನ ದಿವಸ ಕೇಳಿದೆ. ನಾನು ಹೇಳಿದೆ ಇವರು ಟೀಮ್ ಕುಡಿಲಿಕ್ಕೆ ಹೋಗಿದ್ರು. ನಾನು ಹೇಳಿದೆ ಇವರಲ್ಲಿ ನಾವು ಇದಕ್ಕೆ ಇದು ಮಗಳದೊಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮ್ಗೆ ಇನ್ನೂ ಬಂದಿಲ್ಲ, ಅದು ನಾವು ಒಮ್ಮೆ CM ಅಲ್ಲಿ ಮಾತನಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ CM ಅಂತಕ್ಕೆ ನಾನು ತಂದು ಕೊಡೋದಿಲ್ಲ ಅಂತ ಒಂದು ಮಾತು ಹೇಳಿದ್ರು ಅವರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ CM ಅಂತಕ್ಕೆ ನಮ್ಮಲ್ಲಿ ಅದು ಇಲ್ಲಿ ಸಿಗುತ್ತೆ ಒಂದು ನೆಗಡಿ, ಅಂದ್ರೆ ನಮ್ಮನ್ನೊಂದು ಇನ್ಸಲ್ಟ್ ಮಾಡಿದಾಗ ಒಂಥರ ನೆಗಡಿಕೊಂಡು ಆ ಥರ ಹೇಳಿದ್ರು. ನನಗೆ ಆಗ ಮಾತ್ರ ನನಗೆ ಅಂದ್ರೆ ನನ್ನ ಮಕ್ಕಳು ಹೋದಾಗಿ ಇವರು ಈ ಥರ ಹೇಳ್ತಾರಲ್ಲ, ಅದು ಅವರವರ ಅನುಭವಕ್ಕೆ ಬರುವಾಗ ಗೊತ್ತಾಗುವುದು. ಹೌದಲ್ಲ? ಯಾರಿಗೆ ಆಗಲಿ ನಮ್ಮ ಗತಿ ಬರಬಾರ್ದು, ಯಾರಿಗೆ ಒಬ್ಬರಿಗೆ ಸಹ ನಮ್ಮ ಗತಿ ಬರಬಾರ್ದು, ಯಾರಿಗೆ ತಾಯಿ ತಂದೆಗೆ ಸಹ. ಅವರೊಂದು ಹಾಗೆ ಹೇಳಿದ ಮಾತು ಉಂಟಲ್ಲ, ನಾವು ತಂದು ಕೊಡುದಿಲ್ವಾ, ನಮಗೆ ಗೊತ್ತು ತೆಗಿಲಿಕ್ಕೆ ಎಷ್ಟು ಉಂಟದು. ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ CM ಅಲ್ಲಿ ಹೋಗ್ಬೇಕಾ ಅಂತ ಹೇಳಿಕೊಂಡು ಅಷ್ಟೊತ್ತಿಗೆ ಅಲ್ಲಿ ಒಬ್ಬರು ಸರ್ಕಲ್ ಇದ್ರು. ಅವ್ರು ಹೇಳೋದು ಪಂಜಾಬ್ ಅಲ್ಲಿ ಆದ್ರೆ ನಮಗೆ ಆಗುದಿಲ್ಲ. ಹಾಗಾದ್ರೆ ಅವ್ರಿಗೆ ಕೇಳ್ಬೋದಲ್ಲ, ಏನು ವಿಷಯ ಏನಾಗಿ ವಿಷಯ ಕೇಳಿ ಅವರಿಗೆ ಮತ್ತೆ ಮಾತಾಡ್ಬೋದಿತ್ತಲ್ವಾ, ಅದು ಮಾತನಾಡಿಲ್ಲ ಅವರು. ಪದ್ಮರಾಜ್ ಅವರು ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ. ಅನಂತರ ನಾನು ಮೆಸೇಜ್ ಹಾಕಿದ್ದೆ, ಸರ್ ನಾನು ಆಕಾಂಕ್ಷ ನಮ್ಮ ಸಿಂಧು ದೇವಿ ಧರ್ಮಸ್ಥಳದಿಂದ ಹೀಗೆ ನಿಮ್ಮಲ್ಲಿ CM ತಂದರೆ ನಿಮ್ಮಲ್ಲಿ ನೀವು ತಗೊಂಡಿದ್ದೀರಿ, ಏನಾಯ್ತು ಅಂತ ಹೇಳಿದ್ರು. ನಾನು ಕಾಲ್ ಮಾಡ್ತೇನೆ ಅಂತ ಹೇಳಿದ್ರೆ ಮಾಡಿ. ಬೆಳ್ತಂಗಡಿಯ ಬೋಳಿಯ ನಿವಾಸಿ ಸುರೇಂದ್ರ ಮತ್ತು ಸಿಂಧು ದೇವಿಯ ಪುತ್ರಿ ಆಕಾಂಕ್ಷ ಪಂಜಾಬ್ನ ಕಾಲೇಜೊಂದರಲ್ಲಿ
NOC ತೊಳಗದು ಹೋಗಿರುವಂತಹ ಆಕಾಂಕ್ಷ ರಿಪೋರ್ಟ್ ಪ್ರಕಾರ ಆತ್ಮಹತ್ಯೆ ಮಾಡಿ 1 ವರ್ಷ ಆಗಿದೆ ಈ ಮೇ 17ಕ್ಕೆ. ಇದೀಗ 1 ವರ್ಷ ಆದರೂ ಅದರ ಕೇಸ್ ಏನಾಗಿದೆ? ಏರೋಸ್ಪೇಸ್ ಉದ್ಯೋಗಿ ಕೂಡ ಆಗಿದ್ಲು. ಅದಕ್ಕೋಸ್ಕರ ಜರ್ಮನಿಗೆ ಹೋಗಬೇಕಾಗಿತ್ತು. ಆದರೆ ಆ ಹಂತದಲ್ಲಿ ಆಕೆಯ ಮೃತದೇಹವನ್ನ ಊರಿಗೆ ತರುವಂತಹ ಒಂದು ಪರಿಸ್ಥಿತಿ ಒದಗಿ ಬಂದಿರುವಂಥದ್ದು. ಇದರ ಬಗ್ಗೆ ಮಾತಾಡಕ್ಕೆ ಅವರ ತಾಯಿಯಾಗಿರುವಂಥ ಸಿಂಧುದೇವಿ ಇದ್ದಾರೆ, ಅವರ ತಂದೆ ಕೂಡ ಇದ್ದಾರೆ. ನಾವಿವತ್ತು ಇಲ್ಲಿ ಬಂದಿರೋದು ಒಂದೇ ಕಾರಣ, ಈ ಆಕಾಂಕ್ಷೆ ಅವರ ಸಾವಾಗಿ 1 ವರ್ಷ ಆಯಿತು. ಏನಾಗಿದೆ? ಆ ತನಿಖೆಯ ಹಂತ ಎಲ್ಲಿವರೆಗೆ ಹೋಗಿದೆ? ನಿಮ್ಗೆ ಏನಾದರೂ ಒಂದು ಉತ್ತರ ಸಿಕ್ಕಿದೆಯಾ ಪಂಜಾಬಿಂದ ಏನು ಅನ್ನುವಂಥದ್ದು? ನಮಗೆ ಇಷ್ಟ ತನಕ ಪಂಜಾಬಿಂದ ಯಾವ ಉತ್ತರ ಸಹ ಇಲ್ಲ. ಇಷ್ಟ ತನಕ ಸಹ ಅಂದರೆ ನಾವು ಮಾಹಿತಿ ಹಕ್ಕಲ್ಲಿ ಹಾಕಿದೆವು, ಎಲ್ಲ ಹಾಕಿದ್ದೇವೆ. ಒಂದು ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಕಳಿಸಿಕೊಟ್ಟಿದ್ದಾರೆ. ಅದು ಬಿಟ್ಟರೆ ಯಾವುದೂ ಇಲ್ಲ. ಅದು ನಾನು ಫಸ್ಟಿಗೆ ಹಾಕಿದ್ದೆ. ಅದರ ನಂತರ ನನ್ನ ಹಸ್ಬೆಂಡ್ ನನಗೆ ಬರಲಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ನ ಹೆಸರಲ್ಲೂ ಹಾಕಿದ್ದೆ ನಾನು. ಆಗ ನನ್ನ ಹೆಸರಲ್ಲೊಂದು ಕಳಿಸಿಕೊಟ್ರು. ಅದಕ್ಕೆ ಅವ್ರು ಹೇಳಿದರು, 100 ರೂಪಾಯಿದು IPO ಹಾಕಬೇಕು, ಕವರ್ ಕಳಿಸಬೇಕು, ಸ್ಟ್ಯಾಂಪ್ ಅಂಟಿಸಿ ಅಡ್ರೆಸ್ ಬರೆದು ದೊಡ್ಡ ಕವರ್ ಕಳಿಸಬೇಕು, 100 ರೂಪಾಯಿದು ಸ್ಟ್ಯಾಂಪ್ ಅಂಟಿಸಬೇಕು ಅಂತೇಳಿ, ಮತ್ತು ಪೆನ್ ಡ್ರೈವರ್ ಇಷ್ಟೆಲ್ಲ ಕಳಿಸಿ ನಾವು ಕಳಿಸಿಕೊಡ್ತೇವೆ ಅಂತೇಳಿ. ಈಗ 2 ತಿಂಗಳು ಮುಂಚೆ ನಾವು ಅದನ್ನು ಕಳಿಸಿಕೊಟ್ಟಿದ್ದೇವೆ. ನಾವು ಹಸ್ಬೆಂಡ್ನ ಹೆಸರಲ್ಲಿ ಕಳಿಸಿಕೊಟ್ಟಿದ್ದೇವೆ. ಎಲ್ಲ ರಿಪೋರ್ಟ್ ಕೇಳಿಕೊಂಡು, FSL ರಿಪೋರ್ಟು, ತನಿಖೆ 5 ತಂಡ ತನಿಖೆ ಅವರದ್ದು ರಿಪೋರ್ಟ್ ಎಲ್ಲ ಕೇಳಿಕೊಂಡು ನಾವು ಕಳಿಸಿ ಕೊಟ್ಟಿದ್ದೇವೆ. ನಾವು ಇಷ್ಟು ತನಕ ಬರಲಿಲ್ಲ. ಕೇಳುವಾಗ ಫೋನ್ ನಾವು 2 ದಿನಕ್ಕೆ 3 ದಿನಕ್ಕೆ ಫೋನ್ ಮಾಡ್ತಾ ಇದ್ದ ನನ್ನ ಹಸ್ಬೆಂಡ್, ನಾನು ನನ್ನ ಮಗ ಎಲ್ಲ ಮಾಡ್ತಾ ಇದ್ದರೆ ನಮಗೆ ಮೇಲಿನ ಅಧಿಕಾರಿಯವರು ನಮಗೆ ಮಾಹಿತಿ ಕೊಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಅವರೆಲ್ಲ ರಿಪೋರ್ಟ್ ಕೊಟ್ಟಿಲ್ಲ, ನಾವು ಕಳಿಸ್ತೇವೆ ಇಷ್ಟು ಹೇಳೋದು, ಮತ್ತೆಲ್ಲ ರಿಸೀವ್ ಮಾಡೋದಿಲ್ಲ ಫೋನು. ಅಂದಾಜು ಇಷ್ಟು ಸಮಯದಲ್ಲಿ ಎಷ್ಟು ಸಲ ಫೋನ್ ಮಾಡಿರ್ಬೋದು, ಎಷ್ಟು ಸಲ ಮನವಿ ಮಾಡಿರ್ಬೋದು? ಯಾಕೆ ನಮ್ಗೆ ನ್ಯಾಯ ಇದರ ಮುಖ್ಯವಾಗಿ ಬೇಕಾದ್ರೆ ನ್ಯಾಯ ಬೇಕು. ಹೌದು, ಸಾಧಾರಣ ಒಂದು ಫೋನ್ ಮಾಡಿದ್ದಕ್ಕೆ ಲೆಕ್ಕ ಇಲ್ಲ ಮೇಡಮ್. ಒಂದು 500 ಕಾಲ್ ಮೇಲೆ ಮಾಡಿದ್ದೆ, 500 ಅಲ್ಲ ಜಾಸ್ತಿಯೇ ಮಾಡಿದ್ದೇವೆ ನಾವು, ಲೆಕ್ಕ ಇಲ್ಲ ನಮಗೆ. ನಮ್ಮ ಮಗಳಿಗೋಸ್ಕರ ನಾವು ಮಾಡಿದ್ದು ಕಾಲ್ ಉಂಟಲ್ಲ, ಒಂದು ಇಷ್ಟು ತನಕ ನಮಗೆ ಲೆಕ್ಕ ಇರಲಿಕ್ಕಿಲ್ಲ. ಒಂದು ನ್ಯಾಯ ಆದರೂ ಕೊಡ್ತಿದ್ರೆ ಸಾಕಿದ್ದು. ನನಗೆ ಮಗಳು ಇನ್ನು ಹೋದವಳು ಬರೋದಿಲ್ಲ, ನನಗೆ ಇನ್ನು ಮಗಳು ಹೋದವಳು ಗ್ಯಾರಂಟಿ ಇನ್ನು ಸಿಗೋದಿಲ್ಲ, ನನಗೆ ಗೊತ್ತುಂಟು. ಆದರೆ ನನ್ನ ಮನಸ್ಸಲ್ಲಿ ಇತ್ತು, ನನ್ನ ಮಗಳು ನನ್ನ ಹತ್ರ ಬರ್ತಾಳೆ ಅಂತೇಳಿ ಇತ್ತು. ಈಗ ನನಗೆ ಗೊತ್ತಾಗ್ತಾ ಉಂಟು, ನನ್ನ ಮಗಳು ಇನ್ನು ಸಿಗುದಿಲ್ಲ, ನನಗೆ ನೋಡಲಿಕ್ಕೆ ಸಿಗುದಿಲ್ಲ, ಮಾತನಾಡಲಿಕ್ಕೆ ಸಿಗುದಿಲ್ಲ ಅಂತೇಳಿ. ಲಾಸ್ಟಿನ ಮೆಸೇಜ್ ಈಗ ಸಹ ಇಟ್ಕೊಂಡಿದ್ದೇನೆ ನಾನು, ಅವಳು ಮಾಡಿದ ಲಾಸ್ಟಿದ್ದು ಮೆಸೇಜ್. ಅವಳ ಕೆಲವುದೆಲ್ಲ ವಾಯ್ಸ್ ಮೆಸೇಜ್ ಆಗಿ ನನ್ನ ಮಮ್ಮಿದು ಬರ್ತ್ಡೇಗೆ, ಆ್ಯನಿವರ್ಸರಿಗೆ, ನಂದು ಮತ್ತು ಅಮ್ಮಂದಿರ ದಿನಕ್ಕೆ ಎಲ್ಲ ವಿಶ್ ಮಾಡೋದು ಉಂಟು ನನ್ನಲ್ಲಿ. ಅವಳು ವಾಯ್ಸ್ ರೆಕಾರ್ಡ್ ಹಾಕಿದ್ದೆಲ್ಲ. ಆದರೆ ನನಗೆ ಮೊಬೈಲ್ ರೆಕಾರ್ಡ್ ಮಾಡೋದು ನನಗೆ ಅಭ್ಯಾಸ ಇಲ್ಲ, ನನಗೆ ಯಾವುದು ಸಹ. ಆದ್ದರಿಂದ ನಾನು ರೆಕಾರ್ಡ್ ಮಾಡೋದಿಲ್ಲ ನಾನು. ಹಾಗೆ ಇವರಿಗೆ ನಾನು 1,000 ಕಾಲ್ ಮೇಲೆ ಮಾಡಿದ್ದೇವೆ ನನಗೆ ಗೊತ್ತಿಲ್ಲ. ಮಗ, ಹಸ್ಬೆಂಡ್, ನಾನು ಎಲ್ಲ ಸೇರಿಕೊಂಡು ಎಷ್ಟು ಮಾಡಿದ್ದೇವೆ ನಮಗೇನು ಲೆಕ್ಕ ಇಲ್ಲ. ಈಗ ಕೇವಲ ಪಂಜಾಬ್ ಮಾತ್ರ, ನಮ್ಮ ಲೋಕಲ್ ಕೂಡ ತುಂಬ ಮುಖ್ಯವಾಗಿರ್ಬೋದು. ಇಲ್ಲಿನ ಸ್ಟೇಷನ್ಗಳಿಗಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಿಗೆ ಏನಾದರೂ ನೀವು ಇದರ ಬಗ್ಗೆ ಮನವಿ ಮಾಡಿದರೆ, ರಿಕ್ವೆಸ್ಟ್ ಮಾಡಿದ್ದೀರಾ? ಮಾಡಿದ್ದೇವೆ ಮೇಡಮ್, ಎಲ್ಲರಿಗೆ ಮಾಡಿದ್ದೇವೆ ನಾವು. ಧರ್ಮಸ್ಥಳ ಸ್ಟೇಷನ್ನಿಂದ ಹಿಡಿದು SP ತನಕ ಸಹ ನಾವು ಕೊಟ್ಟಿದ್ದೇವೆ. ನಮಗೊಂದು ಅಂದರೆ ಅವರು ನ್ಯಾಯ ಒದಗಿಸಿ ಕೊಡಲಿಕ್ಕೆಲ್ಲ, ನಮಗೆ ಕಾನೂನಿದ್ದು ಏನಿದೆ ಅದು ಸ್ವಲ್ಪ ಸಲಹೆ ಸೂಚನೆ ಕೊಡಲಿಕ್ಕೋಸ್ಕರ ನಾವು ಅವರಿಗೆ ಕೊಟ್ಟಿದ್ದೇವೆ. ಅದರಲ್ಲಿ ಅಲ್ಲಿ ಡೆತ್ ಆದ ಟೈಮಲ್ಲಿ ನಮಗೆ ಧರ್ಮಸ್ಥಳ ಸಮರ್ಥ ಗಾಣಿಗ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಮಗನಿಗೆ ನನಗೆ ಫೋನ್ ಮಾಡಿ, ನನಗೆ ಮಾತಾಡಲಿಕ್ಕೆ ಆಗುದು, ಮತ್ತು ಮಗನ ನಂಬರ್ ಯಾರ ಕೊಟ್ಟರು, ಹಾಗೆ ಮಗನಿಗೆ ಫೋನ್ ಮಾಡಿ ನೀನು ಎಂತ ಬೇಕಾದ್ರೆ ನಮ್ಮಲ್ಲಿ ಕೇಳು ಅಂತ ಹೇಳಿಕೊಂಡು ಅವನು ಹೇಳ್ತಾ ಇದ್ದಾನೆ. ಆಗಾಗ ನನ್ನ ವಿಷಯ ತಿಳಿಲಿಕ್ಕೋಸ್ಕರ, ನನಗೆ ಮಾಹಿತಿಗೋಸ್ಕರ ಫೋನ್ ಮಾಡ್ತಿದ್ದೆ, ನನಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು ಅಂತ ಹೇಳಿ. ಇನ್ನೊಂದು, ಈಗ ನಾನು ಆಕಾಂಕ್ಷೆ ಬಗ್ಗೆ ಕೇಳಬೇಕಾಗಿರುವಂಥದ್ದು, ಆಕೆ ಆ್ಯಕ್ಚುಲಿ ಹೇಗಿದ್ರು, ಸಾಫ್ಟ್ ನೇಚರ ಹೇಗೆ ಅಂದರೆ, ಈಗ ಕೆಲವೊಂದು ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮ್ಯಾಥ್ಯೂ ಪ್ರೊಫೆಸರ್ ಅವರು NOC ಕೊಟ್ಟಿಲ್ಲ, ಹಾಗಾಗಿ ಏನು ಸುಸೈಡ್ ಮಾಡ್ಕೊಂಡು ಅಂತ ಒಂದು ವಿಚಾರ ಕೂಡ ಇರುವಂಥದ್ದು, ಜೊತೆಗೆ ಕೆಲವೊಂದು ಸಂಶಯ ಕೂಡ ಇದೆ. ಸೊ ಈಗ ನಿಮಗೆ ಮೇಲ್ ನೋಡಿ ಕಂಡು ಬರುವಂಥದ್ದು ಇದು ಆ್ಯಕ್ಚುಲಿ ಏನಾಗಿರ್ಬೋದು, ಆಕೆ ಹೇಗಿದ್ಲು ಅನ್ನುವಂಥದ್ದು? ಅವಳು ಹುಡುಗಿ ಸ್ಟ್ರಾಂಗ್ ಅಂದರೆ ಎಲ್ಲಿ ಸಹ ಹೋಗಿ ಮಾತನಾಡಿ, ಯಾರಲ್ಲಿ ಸಹ ಮಾತನಾಡಿ ಗೆದ್ದು ಬರುವವಳೆ ಅವಳು. ಮತ್ತು ಅವಳು ಕರಾಟೆಯಲ್ಲಿ ಬ್ರೌನ್ ಬೆಲ್ಟ್, ಕರಾಟೆಯಲ್ಲಿ ಬ್ರೌನ್ ಬೆಲ್ಟ್, ಡ್ರಾಯಿಂಗಲ್ಲಿ ಡಿಸ್ಟಿಂಕ್ಷನ್ ಎಲ್ಲ ಇದ್ದಿದ್ದು, ಒಳ್ಳೆ ಕಲಿತಾ ಇದ್ದ ಹುಡುಗಿ. ಎಲ್ಲದರಲ್ಲಿ ಸಹ ಅವಳಿಗೆಲ್ಲ ಇದು ಸಹ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿತ್ತು ಅವಳಿಗೆ. ಭರತನಾಟ್ಯ ನಾನೇ ಅವಳಿಗೆ ಫಸ್ಟ್, ಅವಳು ಹೇಳ್ತಿದ್ಲು, ಫಸ್ಟಿನ ಗುರು ಅಮ್ಮನ ಸ್ವಲ್ಪ ಕಲ್ತಿದ್ದೇನೆ ನಾನು, ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಕಲ್ತಿದ್ದೇನೆ. ಆದ್ದರಿಂದ ಅವಳೇ ಹೇಳ್ತಾ ಇದ್ಲು, ನನ್ನ ಗುರು ಅಮ್ಮ ಡ್ಯಾನ್ಸಲ್ಲಿ ಅಂತ ಹೇಳಿಕೊಂಡು ಭರತನಾಟ್ಯದಲ್ಲಿ ಹೇಳ್ತಾ ಇದ್ಲು. ಹಾಗೆ ಅಲ್ಲಿ ಹೋಗಿ ಒಬ್ಬರು ಇಬ್ಬರಾದರೆ ಅವಳು ಕರಾಟೆಯಲ್ಲಿ ಹಿಡಿದು ನಿಲ್ತಾಳೆ, ಅದು ನನಗೆ ಗ್ಯಾರಂಟಿ ಗೊತ್ತು. 1-2 ಗಂಡಸು ಬಂದರೆ ಹಿಡಿದು ನಿಲ್ತಾಳೆ. ಮತ್ತು ಲವ್ ಅಂತ ಹೇಳುವಾಗ ಇಲ್ಲಿ SLCಯಲ್ಲಿ ಇರುವಾಗ ಒಂದು ಹುಡುಗ ಡಿಗ್ರಿ ಕಾಲೇಜಿನ PUC ಗೊತ್ತಿಲ್ಲ ನನಗೆ,
ಹುಡುಗ ಹೀಗೇನೆ, ಅವಳೇ ಬಂದು ನನ್ನಲ್ಲಿ ಹೇಳಿದಾಳೆ, ಹೀಗೆ ಹೇಗೆ ಅವಳು ಮತ್ತು ಅವಳ ಫ್ರೆಂಡ್ ನಗಡಿಕೊಂಡೇ ಹೇಳಿದ್ ನನ್ನಲ್ಲಿ, ಹೀಗೆ ಹೇಗೆ ಆಕಾಂಕ್ಷನಿಗೆ ಒಂದು ಹೂ ತಂದು ಕೊಟ್ರೆ ಅಂತ, ಎಂಥದಿದ್ದೆ ಅಂತ ಉಂಟಲ್ಲ ಈಗೆಲ್ಲ ವ್ಯಾಲೆಂಟೈನ್ನ, ಒಂದು ಹೂ ತಂದು ಕೊಟ್ಟರು. ಹೂ ತಂದು ಕೊಟ್ಟಾಗ ಅಣ್ಣ ನನಗೆ ಫೋನ್ ಕೊಡು, ನನ್ನ ಮಮ್ಮಿಯಲ್ಲೊಮ್ಮೆ ಕೇಳ್ತೇನೆ ತಗೊಳ್ಬೇಕಂತ ಹೇಳಿ ಅಂತೇಳಿ ಬಂದು ನೆಗಡ್ತಾ ಇದ್ರು ಇಬ್ರು ಸಹ. ಇಬ್ರು ಮೂರು ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾಗ ನೆಗಡ್ತಾ ಇದ್ರು. ಫ್ರೆಂಡ್ಸ್ ಎಲ್ಲ ಜಾಸ್ತಿ ಓಪನ್ ಆಗಿ ಹೇಳ್ತಾ ಇದ್ಲು, ಎಲ್ಲ ಹೇಳ್ತಾ ಇದ್ಲು. ಈ ಬಿಜ್ಜಿನ ವಿಷಯ ಸಹ ನನ್ನಲ್ಲಿ ಹೇಳಿದಾಳೆ. ಅಂದ್ರೆ ಇಲ್ಲಿಂದ ಹೋದಾಗ ವೆದರ್ ಚೇಂಜ್ ಆಗ್ತದೆ, ಎಲ್ಲ ಹುಷಾರಿಲ್ದಾಗ್ತದೆ, ಅವಳು ಅಡ್ಮಿಟ್ ಆಗಿದ್ಲು. ನಾನು ಬರ್ತೇನೆ ಅಂತ, ಇಲ್ಲ ಮಮ್ಮಿ ಇಲ್ಲಿ ನನಗೆ ಅಣ್ಣನಿಗಿಂತ ಜಾಸ್ತಿ ನೋಡುವ ಸಾರಿದ್ದಾರೆ, ಅಣ್ಣನಿಗಿಂತ ಜಾಸ್ತಿ ನೋಡುವ ಸಾರಿದ್ದಾರೆ, ಅವರ ಮಿಸ್ಸಸ್ ಇದ್ದಾರೆ, ಅವರು ನನಗೆ ನಾನ್ ವೆಜ್ ತಿನ್ನಲ್ಲ, ನಾನು ಮತ್ತು ಅವಳು ನಾನ್ ವೆಜ್ ತಿನ್ನಲ್ಲ, ನಾನು ಮಾಡಿಕೊಡ್ತೇನೆ ಇವರಿಗೆ, ಇವರು ತಿಂತಾರೆ, ಅವಳು ಮತ್ತು ನಾನು ತಿನ್ನಲ್ಲ. ಬಟ್ಲು ಪಾತ್ರೆ ಎಲ್ಲ ನಮಗೆ ಬೇರೆನೆ, ವೆಜ್ಜಿಗೆ ಬೇರೆ. ಅದು ಈಗ ಸಹ ಅವಳ ಬಟ್ಲು ಉಂಟು ನನ್ನಲ್ಲಿ, ಅದು ನಾನು ತೆಗಿಲಿಲ್ಲ, ನಾನು ತೆಗಿಲಿಲ್ಲ, ಈಗ ಸಹ ಅಲ್ಲಿ ಉಂಟು. ಅವ್ರಿಗೆ ಅಣ್ಣನಂತೆ ನೋಡುವಂತ ಸರ್ ಅಂತ ಯಾರನ್ನ ಹೇಳ್ತೀವಿ? ಈ ಬಿಲ್ಜಿಯನ್ನೇ ಹೇಳ್ತಿದ್ದದ್ದು. ಹಾಗೆ ನನಗೆ ಅವನ ಹೆಸರು ನನಗೆ ಗೊತ್ತಿದ್ದದ್ದು ಬಿಲ್ಜಿ ಅಂತ ಹೇಳಿಕೊಂಡು, ಬಿಲ್ಜಿ ಮ್ಯಾಥ್ಯೂ ಅಂತ ಗೊತ್ತಿರಲಿಲ್ಲ, ಬಿಲ್ಜಿ ಅಂತ, ಬಿಲ್ಜಿ ಸಾರ್ ಅಂತಲೇ ಹೇಳ್ತಿದ್ದದ್ದು. ಅವಳು ಹೇಳಿ ನನಗೆ ಅಣ್ಣನಿಗಿಂತ ಜಾಸ್ತಿ ಕೇರ್ ಆಗಿ ನೋಡ್ತಾರೆ ಮಮ್ಮಿ, ನಮಗೆ ನನಗೋಸ್ಕರ ಅವರೊಂದು ಪಾತ್ರ ತಗೊಂಡು ಅನ್ನ ಮಾಡಿ ತರ್ತಾ ಇದ್ರು, ಅವ್ರು ನಾನ್ ವೆಜ್ ತಿನ್ನೋರು ಅಂತೇಳಿ, ನಾನು ತಿನ್ನೋದಿಲ್ಲ ಅಂತೇಳಿ ಪಾತ್ರೆಯನ್ನು ತಗೊಂಡು ನನಗೆ ಅನ್ನ ಮಾಡಿ ಸಾರು ಮಾಡಿ ತರ್ತಾ ಇದ್ರು, ನೀನೇನು ತಿಂತಿ ಹೇಳು. ಅವರ ಅಮ್ಮ ಎಲ್ಲ ಇಲ್ಲಿ ಪಂಜಾಬಲ್ಲಿ ಇದು ರೂಮಲ್ಲಿ ಇದ್ರು, ಅವ್ರ ಕೆಲಸ ಅಲ್ಲಿ ಅಲ್ಲ, ಹಾಗೆ ರೂಮಲ್ಲಿ ಇದ್ದವರು. ಅಂದ್ರೆ ಇವಳಿಗೆ ಒಬ್ಳಿಗೆ ಅಲ್ಲ, ಅಲ್ಲಿ ಮಕ್ಕಳು ಬಂದ ಕೇರಳದಿಂದ ಬಂದ ಮಕ್ಕಳಿಗೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿಕೊಂಡು. ಸೊ ಈ ಹಿಂದೆ ಅವರ ಬಗ್ಗೆ ಯಾವುದೇ ಕಂಪ್ಲೇಂಟ್ಸ್ ಇರ್ಲಿಲ್ಲ, ಅವರು ಸಮಸ್ಯೆ ಕೊಡ್ತಾ ಇದ್ರು ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಏನೋ ಹಿಂಸೆ ಕೊಡ್ತಿದ್ರು ಏನು ಕೂಡ ಏನಿಲ್ಲ, ಅವರ ಬಗ್ಗೆ ಏನು ಇಲ್ಲ. ಅಲ್ಲಿ ಕಾಲೇಜಲ್ಲಿ ಸ್ವಲ್ಪ ಇವಳ ಮಾರ್ಕಿನ ಮೇಲೆ ಏನೋ ಸ್ವಲ್ಪ ಇದು ಮಾಡಿದ್ರಂತ, ಒಮ್ಮೆ ಜಗಳ ಮಾಡಿದ್ದಕ್ಕೆ ಇವಳ ಮಾರ್ಕ್ ತೆಗೆದು ಬೇರೆಯವರಿಗೆ ಏನೋ ಹಾಕಿದಂತ, ಆಚೀಚೆ ಮಾಡಿದಂತ ಹೇಳಿಕೊಂಡು ಅವಳು ನನಗೆ ಗೊತ್ತುಂಟು, ಅವಳು LKG ಇಂದ ಹಿಡಿದು PUC ತನಕ ಸಹ ನನಗೆ ಇಷ್ಟು ಮಾರ್ಕ್ ಬರ್ತದೆ, ಅಷ್ಟೇ ಮಾರ್ಕ್ ಬರ್ತದೆ ಅವಳಿಗೆ. ಇಷ್ಟು ಮಾರ್ಕ್ ಬರ್ತದೆ ಮಮ್ಮಿ ಅಂತ ಹೇಳ್ತಾಳೆ ನನ್ನಲ್ಲಿ, ಅಷ್ಟೇ ಮಾರ್ಕ್ ಬರ್ತದೆ ಅವಳಿಗೆ. ಕೆಲವರಲ್ಲಿ ಕಡಿಮೆ ಬರ್ತದೆ, ಕನ್ನಡದಲ್ಲಿ ಸ್ವಲ್ಪ ಅವಳು ಹಿಂದೆ, ಅಂದರೆ ಕನ್ನಡ ಸ್ವಲ್ಪ ಅದು ಒತ್ತಕ್ಷರ ಎಲ್ಲ ಸ್ವಲ್ಪ ಕಷ್ಟ ಅವಳಿಗೆ, ಅದು ಮಾತ್ರ ಸ್ವಲ್ಪ, ಆದರೆ ಸಹ ಅವಳಿಗೆ ಮಾರ್ಕ್ ಬರ್ತಾ ಇತ್ತು. ಇನ್ನೊಂದು, ನೀವು ಆವತ್ತು ನಿಮಗೆ ಕರೆ ಬರುತ್ತೆ, ನೀವು ಅಲ್ಲಿ ಹೋಗ್ತೀರಾ, ಆ ಒಂದು ಸಂದರ್ಭದಲ್ಲಿ ಆವತ್ತು ಏನೆಲ್ಲ ಆಗುತ್ತೆ? ನೀವು CC ಕ್ಯಾಮರಾ ನೋಡುವಂತ ಪ್ರಯತ್ನ ಮಾಡಿದ್ದೀರಾ? ಏನೆಲ್ಲ ಸಿಕ್ತು ನಿಮ್ಗೆ ಅಲ್ಲಿರುವಂತ ಒಂದು ಸಾಕ್ಷಿ ಏನಾದ್ರು? ನಾವಲ್ಲಿ ಹೋದ ನಾವು ಶನಿವಾರ 17 ಶನಿವಾರ ಆಗಿದ್ದು. ಶನಿವಾರ ನನಗೆ 3:30-4 ಗಂಟೆಗೆ ನಂಗೆ ಕರೆ ಬರೋದು. ಕರೆ ಬಂದು ನಾವು ಮರುದಿನ ಹೋದದ್ದು ನಾವು ಪಂಜಾಬಿಗೆ. ಇಲ್ಲಿಂದ ಹೋದಾಗ ನಮಗೆ MLA ಅವರು ಸಿಕ್ಕಿದ್ರು ಏರ್ಪೋರ್ಟಲ್ಲಿ, ಅವರು ಮಾತನಾಡಿಸಿದರು, ಅವರು ಬೇಕಾದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದರು. MP ಅವರು ನಮಗೆ ಅಲ್ಲಿ ಹೋಗಲಿಕ್ಕೆಲ್ಲ ಗಾಡಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು, ಅವರದ್ದೇ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಅಲ್ಲಿ ಹೋಗಿ ನಾವು ಬಾಡಿ ನೋಡಲಿಲ್ಲ, ಬಾಡಿ ನೋಡೋ ಮುಂಚೆ ನಮ್ಮನ್ನು ಸ್ಟೇಷನಿಗೆ ಕರ್ಕೊಂಡು ಹೋದ್ರು, ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ಸ್ಟೇಷನಲ್ಲಿ ಬಂದು ನನ್ನನ್ನು ಕರ್ಕೊಂಡು ಹೋಗಿ ನನ್ನನ್ನು ಗಾಡಿಯಲ್ಲಿ ಕೂತ್ಕೊಳ್ಳಿಸಿದ್ರು. ನನ್ನ ಅಮ್ಮ ಮತ್ತು ತಂಗಿ ಎಲ್ಲ ಇದ್ದು ನನ್ನ ಗಾಡಿ, ಇವರೆಲ್ಲ ಹೋದರು, ನನ್ನ ಸೊಸೆ, ಗಂಡನ ತಮ್ಮ, ಮತ್ತೊಂದು ಚಿಕ್ಕಮ್ಮನ ಮಗ, ನನ್ನ ಮಗ, ಮತ್ತೊಂದು ಕಝಿನ್, ಇವರೆಲ್ಲ ಹೋದರು. ಹೋಗಿ ಅಲ್ಲಿ ಹೋಗಿ ಮಾತನಾಡಿ ಆಗುವಾಗ ಅಷ್ಟೊತ್ತಿಗೆ ಇವರ ಕಝಿನ್ ಒಬ್ಬ ಬಂದು ಹೇಳಿದ, ಅಕ್ಕ ಅಲ್ಲಿ ಬೇರೆನೇ ಮಾತಾಗ್ತಾ ಉಂಟು, ನೀವು ಹೋದದ್ದು ಹೋಯಿತು, ನೀವು ಬರಲೇಬೇಕು ಅಂತ ಹೇಳಿಕೊಂಡು, ಬರಲೇಬೇಕು ಅಂತೇಳಿ. ಎಂಥದ ಕೇಳಿದೆ, ಅಲ್ಲಿ ಹಣ ಎಷ್ಟು ಬೇಕು ಅಂತ ಕೇಳ್ತಾ ಇದ್ದಾರೆ, ಕೇಸಿಗೆ ನಿಮ್ಮ ಕರ್ನಾಟಕದಿಂದ ಬರಬೇಕಲ್ಲ ನೀವು, ನಿಮಗೆ ಎಷ್ಟು ಹಣ ಬೇಕು ಅಂತ ಕೇಳ್ತಾ ಇದ್ದಾರೆ, ನಾವು ಹಣ ಕೊಡ್ತೇವೆ, ನೀವು ಕೇಸಿಗೆ ಬರಬೇಡಿ ಅಂತ ನಿಮ್ಮ ಹಸ್ಬೆಂಡಲ್ಲಿ ಮಗನಲ್ಲೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನನಗೆ ಅಷ್ಟು ಕೇಳಿದ್ದು, ನನಗೆ ಸ್ಟೇಷನಲ್ಲಿ ಅದು ಸರ್ಕಲ್ ಮತ್ತು SI ಅವರು ಕೇಳ್ತಾ ಇತ್ತು. ಹಾಗೆ ನನ್ನನ್ನು ಕರ್ಕೊಂಡು ಹೋದ. ನಾನು ಹೋಗ್ಬೇಕಾದ್ರೆ ಇವನು ಹಿಡ್ಕೊಂಡು ಹೋಗಿದ್ದು ನನ್ನನ್ನು, ನನಗೆ ನಡೀಲಿಕ್ಕೆ ಆಗೋದು, ಹಿಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಹೆಂಗಸು ಮಗು ಅಂತಂದು ನನ್ನ ಕಾಲಬುಡದಲ್ಲಿ ಹಾಕಿತ್ತು. ಕಾಲಬುಡದಲ್ಲಿ ತಂದು ಹಾಕಿದ್ದು. ನಾನು ಕೇಳಿದೆ ಇದೇನು ಅಂತ ಕೇಳಿದೆ, ನನಗೆ ಗೊತ್ತಿಲ್ಲಲ್ಲ, ಇದು ಏನು ಅಂತ ಕೇಳಿದೆ, ನಾನು ಮಲಯಾಳಿಯಲ್ಲೇ ಕೇಳಿದೆ ಇದೇನು ಅಂತ ಕೇಳಿಕೊಂಡು. ಅವನು ಹೇಳಿದ ಅವಳ ಅಲ್ಲ, ನನ್ನ ಗಂಡನ ರಕ್ಷಣೆ ಮಾಡಿ ಅಂತೇಳಿ ಕಾಲಬುಡ. ನಾನು ಅವಳ ಗಂಡನ ನನ್ನ ಮಗಳದ್ದು ಎಂತ ಅಂತ ಕೇಳಿದೆ. ನನಗೆ BJ ಹೆಂಡತಿ ಅಂತ ಗೊತ್ತಿಲ್ಲ, ಮಗು ಅಂತ ಗೊತ್ತಿಲ್ಲ, ಅವಳ ಗಂಡನಿಗೆ ನನ್ನ ಮಗಳಿಗೆ ಎಂತ ಇದ್ದಿರೋದು, ನನ್ನ ಕೇಸ್ ಮಾಡಬೇಡಿ ಹಾಗೆ ಹೀಗೆ ಅಂತ ತುಂಬ ಮಲಯಾಳಿ ಅಲ್ಲ, ಮಲಯಾಳಿ ಹೇಳಿ. ನಾನು ಹೇಳಿದೆ, ಅಯ್ಯೋ ಮರೆ, ನಿನ್ನ ಗಂಡಂದ ನಿನ್ನ ಮಗನದ ನನಗೆ ವಿಷಯ ಗೊತ್ತಿಲ್ಲ, ನನ್ನ ಮಗಳ ಜೀವ ಹೋಯಿತು ಇಲ್ಲಿ, ನಾನು ಅದಕ್ಕೆ ಬಂದವಳು, ನನಗೆ ಕೇಸು ಇಲ್ಲ ಯಾವುದೂ ಇಲ್ಲ, ನೀನು ಹೋಗು ಮಾರದೆ ಅಂತ ಹೇಳಿದೆ. ಅಷ್ಟೊಂದು ಹೇಳಿದೆ, ನನಗೆ ಗೊತ್ತುಂಟು. ಹಾಗೆ ಅಷ್ಟೊತ್ತಿಗೆ ಹೋಗು ಅಂತೇಳಿ ಅಲ್ಲೊಬ್ಬ ನಿಂತಿದ್ದ ಹೀಗೆ ಸೈಡಲ್ಲಿ. ಅವನು ಇಷ್ಟು ಹೇಳಿದೆ, ಅವನು ಮಲಯಾಳಿ ಅರ್ಥ ಆಗ್ತದ ಗೊತ್ತಿಲ್ಲ ನನಗೆ. ಅವನು ಸೀದಾ ಒಳಗೋದ ಸ್ಟೇಷನ್ ಒಳಗೆ, ಅದು ನೋಡಿದ್ದೇನೆ ನಾನು. ಸ್ಟೇಷನ್ನ ಒಳಗೆ ಹೋದ, ಅಲ್ಲಿ ಏನೋ ಮಾತುಕತೆ, ನಮ್ಮನ್ನು ಅಷ್ಟು ಕರೀಲಿಲ್ಲ, ನೀವೆಲ್ಲ ಹೊರಗೆ ನಿಲ್ಲಿ ಅಂತ ಹೇಳಿದ್ದು ನನ್ನನ್ನು ಕರ್ಕೊಂಡು ಹೋದನು, ಹೊರಗೆ ನಿಲ್ಲಿ ಅಂತ ಹೇಳಿದ್ರು.
ಅನಂತರ ಸ್ವಲ್ಪ ಹೊತ್ತು ಬಂದು ಕರೆದಾಗ ಇವರು ಹೇಳಿದರು, ನೀವು ಅದು ಇಲ್ಲಿಗೆ ಮುಗಿಸಿಬಿಡಿ, ನಿಮಗೆ ಏನಾದರೂ ವ್ಯವಸ್ಥೆ ನಾವು ಮಾಡ್ತೇವೆ ಅಂತೇಳಿ ನನ್ನ ಮಗನಲ್ಲಿ ನೋಡಿದೆ ಎಂತ ಹೇಳಿದ್ದು ಅಂತ ಹೇಳಿಕೊಂಡು ಅವರು ವ್ಯವಸ್ಥೆ ಮಾಡ್ತಾರಂತ. ನಮಗೆ ಎಂತ ವ್ಯವಸ್ಥೆ ಮಾಡ್ತಾರೆ ಕೇಳಿದೆ ನಾನು. ನನಗೆ ಮಗಳನ್ನು ನನಗೆ ಜೀವ ಕಳ್ಕೊಂಡು ನನಗೆ ಅವಳ ಹಣ ನನಗೆ ಬೇಡ, 1 ರೂಪಾಯಿ ನನಗೆ ಬೇಡ ಮಾತ್ರ. ನಾನು ಅವರಿಗೆ ಕೊಡ್ತೇನೆ ಕೋಟಿಗಟ್ಟಲೆ. ನಾನು ಕಾಡಿ ಬೇಡಿ ಆದರೆ ಸಹ ನಾನು ಭಿಕ್ಷೆ ಬೇಡ, ನಾನು ಕೊಂಡು 1 ಕೋಟಿ ಅವರಿಗೆ 1 ಕೋಟಿಯಲ್ಲಿ ಎಷ್ಟು ಕೋಟಿ ಕೊಡ್ತೇನೆ ಅದು ಕೇಳುವುದನ್ನು. ನನ್ನ ಮಗಳನ್ನು ನನಗೆ ಜೀವಂತ ನನಗೆ ಕೊಡಬೇಕು ಅಂತ ಹೇಳಿದೆ ನಾನು. ನನಗೆ ಅಷ್ಟೇ ಬೇಕಾಗಿರೋದು, ನನಗೆ ಅವರ ಹಣ ಅಲ್ಲ ನನಗೆ ಬೇಕಾಗಿರೋದು ಹೇಳಿದೆ ನಾನು. ಅವಳನ್ನು ಕಲಿಸಲಿಕ್ಕೆ ನಾನು ಸಾಲ ಮಾಡಿದ್ದೇನೆ, ಗೋಲ್ಡ್ ಇಟ್ಟಿದ್ದೇನೆ, ಮನೆ ಹೋಗಿದ್ದೆ, ನಮ್ಮ ಜಾಗ ಮಾರಿದ್ದೇವೆ, ಅದು ವಿಷಯ ಅಲ್ಲ, ನಮಗೆ ಅದು ಬೇಡ. ಹಾಗೆ ಮಾಡೋದು ನಮಗೆಲ್ಲ ಇದು ಮಾಡ್ಬೋದು, ಯಾರಲ್ಲಾದ್ರೂ ಕೇಳಿ ಮಾಡ್ಬೋದಿತ್ತು ನನಗೆ ಅಂತ ಹೇಳಿದೆ ನಾನು. ನನಗೆ ಬೇಕಾಗಿದ್ದು ನನ್ನ ಮಗಳ ಜೀವ. ಅವರು ನಾನು ಹಣ ಕೊಡ್ತೇನೆ ಅವರಿಗೆ. ಅದಕ್ಕೆ ಅವ್ರು ಕೇಳಿ ಮಲಯಾಳಿಯಲ್ಲಿ ಹೇಳಿದ್ದಾರೆ, ಅದಕ್ಕೆ ಅವ್ರ ಮಗನಲ್ಲಿ ಕೇಳಿ ಎಂತ ಅಂತ, ಮಮ್ಮಿ ಹಣ ಕೊಡ್ತಾರಂತೆ, ನೀವು ಮಗಳ ಜೀವ ಕೊಡಬೇಕಂತೆ ಅಂತ ಹೇಳಿದರು. ಅವನು ಮಾತನಾಡಲಿಲ್ಲ ಅವರು. ಈಗ ಇದು ನಿಮಗೆ ಆ್ಯಕ್ಚುಲಿ ಏನಂತ ಅನಿಸ್ತದೆ, ಏನಾಗಿರ್ಬೋದು ಅಂತ ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ, ನೋಡಿದ ಪ್ರಕಾರ, ಕೇಳಿದ ಪ್ರಕಾರ, ಹೇಳಿದ ಪ್ರಕಾರ ಅಲ್ಲಿ ಏನಾಗಿತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ? ನಮಗೆ CCTV ಫುಟೇಜ್ ನಾನು ಆವತ್ತು ನೋಡಿರಲಿಲ್ಲ. ನಾನು ಆವತ್ತು ನನಗೆ ಸ್ವಲ್ಪ ಹುಷಾರು, ನನ್ನನ್ನು ವಾಪಸ್ ಕಳಿಸಿದರು ಇಲ್ಲಿಗೆ, ನಮಗೆ ಧರ್ಮಸ್ಥಳಕ್ಕೆ ಕಳಿಸಿದರು. ಅಲ್ಲಿಂದ ನನ್ನನ್ನು ಇವರ ತಮ್ಮ ಎಲ್ಲ ಸೇರಿಕೊಂಡು ಹಿಡ್ಕೊಂಡು ಬಂದು, ನೀವು ನಿಲ್ಲುವುದಿಲ್ಲ, ಇವರು ಅಲ್ಲಿ ನಿಂತರು, ಅಲ್ಲಿ 4 ಜನ ಇವರು ನಿಂತರು, ಅಲ್ಲಿ ನಿಂತು ಇವರೆಲ್ಲ ಅದೆಲ್ಲದ ಪೋಸ್ಟ್ ಮಾರ್ಟಮಿಗೆ ಇವರು ಅಲ್ಲಿ ತುಂಬ ಇದು ಮಾಡಿದರು ಅವರನ್ನು. ರಕ್ಷೇಶ್ವರಮ್ಮ ಅವರು ಅಲ್ಲಿ ಇದು ಒಬ್ಬರು ಅಲೆಕ್ಸ್ ಅಂತ ಹೇಳಿ ಒಬ್ಬರನ್ನು ಫೋನ್ ನಂಬರ್, ನನಗೆ ಅದು ಫೋನ್ ಬಂದಿತ್ತು ನನಗೆ, ಅಂದರೆ ನನ್ನದರಲ್ಲಿ ಆ್ಯಡ್ ಇದ್ದರೆ ಮಾತ್ರ ವಾಟ್ಸಪ್ ಕಾಲ್ ಬರೋದು, ನನ್ನ ಮೊಬೈಲಲ್ಲಿ ಆ್ಯಡ್ ಇದ್ದರೆ ಇಲ್ಲ ಬರೋದಿಲ್ಲ. ಅದು ನನ್ನ ಮಗಳೇ ಮಾಡಿ ಇಟ್ಟದ್ದು, ಎಂದು ನಾನು ಸ್ವಲ್ಪ ಇಲ್ಲಿ ಹೋರಾಟದಲ್ಲೆಲ್ಲ ಹಾಗೆ ಸ್ವಲ್ಪ ಅವಳು ಮಗಳಿಂದ ಎಲ್ಲ ಬರೋದು ಬೇಡ ಅಂತೇಳಿ ನನಗೆ ಅದೇ ಮಗಳೇ ಮಾಡಿ ಕೊಟ್ಟಿದ್ದು, ಅದು ಸೆಟ್ ಮಾಡಿ ಕೊಟ್ಟಿದ್ದು. ಹಾಗೆ ನನಗೆ ಆ್ಯಡ್ ಇದ್ದರೆ ಬರ್ತದೆ. ಇದು ಮಿಸ್ ಕಾಲ್ ಒಂದು ಕಂಡಿತ್ತು. ಅದಕ್ಕೆ ಮೈದುನ ಯಾರು ಹೇಳಿದ್ರು, ಮಿಸ್ ಕಾಲ್ ಉಂಟು, ಒಮ್ಮೆ ತೆಗೆದು ಕೊಡಿ ಅಂತ ಹೇಳಿ. ನಾನು ಹೇಳಿದೆ ಲಾಕ್ ಇಲ್ಲ, ಓಪನ್ ಮಾಡು ಅಂತ ಹೇಳಿದೆ ನಾನು. ಲಾಕ್ ಯಾರು ನಾನು ತೆಗಿಲಿಕ್ಕೆ ಹೇಳಿದೆ, ತೆಗ್ದಿದ್ದಾರೆ, ಓಪನ್ ಮಾಡಿ ನೋಡು, ನಂಬರ್ ಉಂಟು. ಮತ್ತು ನನ್ನ ಮಗನಿಗೆ ಕೊಟ್ಟೆ, ಇವನ ಚಿಕ್ಕ ತಮ್ಮನಲ್ಲಿ ಹೇಳಿದೆ, ಮಗನಿಗೆ ಕಳಿಸಿಕೊಡು ನಂಬರನ್ನು ಅಂತ ಹೇಳಿಕೊಂಡು ಅವನಲ್ಲಿ ಕಳಿಸಿಕೊಟ್ಟು ಅವರು ಮಾತ್ರ. ಹಾಗೆ ಅವರಲ್ಲಿ ಬಂದು, ಅವರು ಬಂದ ಮೇಲೆ ಪೋಸ್ಟ್ ಮಾರ್ಟಮಿಗೆ ವ್ಯವಸ್ಥೆ ಆಗಿದ್ದು ಅದು. ಅವರು ನಾನು ಇಲ್ಲಿಂದ ಮತ್ತೆ ನಾನು ಹೇಳಿದೆ NOC ಬೇಕು ಹೇಳಿದೆ ನನಗೆ, ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ NOC ಬೇಕು ಅಂತ ಹೇಳಿದೆ. NOC ಬೇಕು ಹೇಳಿದ್ದಕ್ಕೆ ಅವರು NOC ಕೊಡಲಿಕ್ಕೆ ಆಗೋದಿಲ್ಲ ಹೇಳಿದರು ಅಲ್ಲಿಂದ. ಹಾಗೆ ಅವರು 3 ಡಾಕ್ಟ್ರನ್ನಿಟ್ಟು, 3 ತಾಲೂಕಿನ ಡಾಕ್ಟ್ರನ್ನಿಟ್ಟು ಅವರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ನಮಗೆ ಅಷ್ಟು ತನಕ ಅದರದ್ದೊಂದು ಕೊಡಲಿಲ್ಲ. ಅದು ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, ಬಂದದ್ರಲ್ಲಿ ಅವರು ಹೇಳೋದು ಕೆಳಗೆ ಬೀಳುವ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿದಾಳೆ ಅಂತ. ಹೌದು ಹೌದು, ಅದರಲ್ಲಿ ಹಾಗೆ ಬಂದಿದೆ ಪೋಸ್ಟ್ ಮಾರ್ಟಮ್. ನಾನು ಡಾಕ್ಟ್ರಿಗೆ ತೋರಿಸಿದಲ್ಲಿ ಹಾಗೆಯೇ ಬಂದಿದೆ, ಮುಂಚೆ. ಹೌದು, ಹಾರ್ಟ್ ಅಟ್ಯಾಕ್. ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತೇಳಿ. ಅವಳ ಮೂಗಲ್ಲಿ ರಕ್ತ ಇಲ್ಲ, ಕಿವಿಯಲ್ಲಿಲ್ಲ, ಬಾಯಲ್ಲಿ ರಕ್ತ ಬಂದಿಲ್ಲ. ಅಂದರೆ ನಾನು ಇವರ ತಮ್ಮ ಚಿಕ್ಕಮ್ಮನ ಮಗ ಅಲ್ಲಿ ಫೋಟೋ ತೆಗೆದ ಮಾರ್ಚರಿಯಲ್ಲಿ. ಅದರಲ್ಲಿ ನಾನು ಮತ್ತೆ ಇದು ಬಂದ ಮೇಲೆ ನಾನು ಅವನಲ್ಲಿ ಕೇಳಿದೆ, ಯಾರಾದರೂ ಫೋಟೋ ತೆಗೆದಿದ್ದು ನನಗೆ ಕೊಡಿ ಅಂತ ಹೇಳಿಕೊಂಡು. ಬರಲಿಲ್ಲ, ಹಾರ್ಟ್ ಅಟ್ಯಾಕ್ ಆದರೆ ಹಾಗೆ ಆದರೂ ಬರಬೇಕು, ಬಂದಿಲ್ಲ. ಸಂಶಯನೇ, ನಮಗೆ ಪೂರ್ತಿ ಸಂಶಯನೇ. ಮತ್ತು ಅವಳು ಆತ್ಮಹತ್ಯೆ ಮಾಡೋ ಹುಡುಗಿ ಅಲ್ಲ. ಒಂದು ವೇಳೆ ಅವಳು ಲವ್ ಮಾಡಿದ್ರೆ ಸಹ ಅವಳು ಹೇಳ್ತಾಳೆ, ನೀನಿಲ್ಲ ನಿನ್ನ ಅಪ್ಪ ಸಿಗ್ತಾನಂತೇಳಿ ಬರುವವಳು, ಅವಳು ಅಷ್ಟು ಸ್ಟ್ರಾಂಗ್ ಅವಳು. ನನಗೆ ಸಣ್ಣಂದ ಸಹ ಹಾಗೇನೆ. ಮತ್ತು ಒಂದು ಪಾಪ ಪುಣ್ಯ ಜಾಸ್ತಿ. ಈ ಎಷ್ಟು ನಾನು ಅದರ ಸ್ವಲ್ಪ ದೂರ ಹೋಗ್ತೇನೆ, ಗಲೀಜಿದ್ದ ಮಕ್ಕಳನ್ನು ನಾನಾದರೂ ಸ್ವಲ್ಪ ದೂರ ಹೋಗ್ತೇನೆ, ಇಲ್ಲ ಅಂತಲ್ಲ, ಆದರೆ ಸಹ ಅವಳು ಹಾಗೆ ಅಲ್ಲ, ಹೋಗಿ ಅಪ್ಪಿಟ್ಕೊಂಡು ಎತ್ಕೊಳ್ತಾಳೆ. ಎಷ್ಟು ಗಲೀಜಿ ಇರಲಿ, ಮಣ್ಣು ಇರಲಿ, ಏನೇ ಇರಲಿ. ಅಲ್ಲಿ ಮಕ್ಕಳು ಹೇಳ್ತಿದ್ರು, ಊಟ ಮಾಡಲಿಕ್ಕೆ ಕೂತ್ಕೊಂಡ ಭಿಕ್ಷೆ ಬೇಡವರು ಬಂದರೆ ಅಂತ ತೆಗೆದು ಕೊಡ್ತಾಳಂತೆ, ಅವಳು ಉಪವಾಸ ಹೋಗ್ತಾಳಂತೆ. ಹಾಗೆ ಮಾಡ್ತಾಳೆ. ನಾವು 40 ದಿನ ಕಳೆದ ಮೇಲೆ, ಮಗಳದೆಲ್ಲ ಕಾರ್ಯ ಕಳೆದ ಮೇಲೆ ಹೋಗಿದ್ದು ನಾವು ಪುನೊಮ್ಮೆ. ಅಲ್ಲಿ CC ಕ್ಯಾಮರಾ ನನಗೆ ಅದರಲ್ಲಿ ಫುಲ್ಲು ನನಗೆ ಡೌಟು. ನನಗೆ ಅಂತ ಗೊತ್ತುಂಟ, ನಮ್ಮ ಇದಲ್ವಾ ತಲೆಗೆ ಹೋಗಲಿಲ್ಲ. ಟೈಮಿಂಗ್ಸ್, ಡೇಟ್ ಮತ್ತು ಟೈಮಿಂಗ್ಸ್ ನೋಡಲಿಕ್ಕೆ ನನಗೆ ತಲೆಗೆ ಹೋಗಲಿಲ್ಲ. ಅದು ನೋಡುವಾಗ ಒಬ್ಬಳೇ, ಅಂದರೆ ಎಷ್ಟೇ ಇದಿರಲಿ, ಕಾಲೇಜ್ ಇರಲಿ, ಹಾಸ್ಪಿಟ್ಲ್ ಇರಲಿ, ಏನೇ ಆಗಲಿ, ಒಂದು ಪಬ್ಲಿಕ್ ಪ್ಲೇಸ್ ಅಂತ, ಅದು ಕಾಲೇಜ್ ಆದರೆ ಪಬ್ಲಿಕ್ಕೇ ಅಲ್ವಾ ಪ್ಲೇಸ್ ಅಂತ ಹೇಳುವಾಗ, ಒಂದು ಮಕ್ಕಳಾಗಲಿ ಯಾರಾದರೂ ಒಂದು ಆಚೀಚೆ ಓಡೋದಾದ್ರೆ ಬೇಕಲ್ಲ. ಇದು ಒಬ್ಬಳೇ ಹೋಗೋದು ಇರ್ತದ ಎಲ್ಲಿ ಆದರೆ ಸಹ. ಮಕ್ಕಳಾದರೂ ಸ್ಟೆಪ್ ಹತ್ತೋದು, ಹೀಗೆ ಸ್ಟೆಪ್ಪಲ್ಲಿ ನಡೆದು ಬರೋದು, ಹೀಗೆ ಸ್ಟೆಪ್ಪಿನ ಹೀಗೆ ನಾವು ಪ್ಯಾಸೇಜ್ ನಡೆದು ಹೋಗ್ತೇವೆ, ಅದರಲ್ಲಿ ಒಬ್ಬಳೇ ಹೋಗುವಾಗ ಬೇರೆ ಯಾರೂ ಕಾಣ್ತಾ ಇಲ್ಲ ಅದರಲ್ಲಿ.
ಒಂದು ನೊಣ ಹಾರೋದು ನಾನು 3 ಸಲ ಅದನ್ನು 4-5 ಸಲ ನಾನು ರಿವೈಂಡ್ ಮಾಡಿ ತೋರಿಸಿ ಅಂತ ಹೇಳಿದೆ. ಅದಕ್ಕೆ ಮಗ ಬೈದ, ಮೇಲಿಂದ ನಾನು ಅದು ನೋಡೋದಿಲ್ಲ ಅಂತ ಹೇಳಿದೆ, ನಾನು ಮೇಲಿಂದ ಬೀಳುವುದುಂಟು ಅಂತ ಹೇಳಿ. ಈಗ ನಿಮ್ಮ ಪ್ರಕಾರ ಅದು ಏನಾಗಿರ್ಬೋದು ಅಂದ್ರೆ, ಯಾಕೆ ಆತ್ಮಹತ್ಯೆ ಅಂತಂದ್ರೆ, ಕೊಲೆ ಅಂತಂದ್ರೆ ಅದು ಏನಾದ್ರೂ ನಿಮಗೆ ಸಂಶಯ ಯಾಕೆ ಇರ್ಬೋದು ಅಂತ ಹೇಳೋದು ಗೊತ್ತಿದ್ದಾಗಿದೆಯಾ? ನನ್ನ ಸಂಶಯ ಅಂದರೆ, ಇವರು NOCಗೆ ಹೋದಾಗ ಇವಳು ಇನ್ನು ಜರ್ಮನಿಗೆ ಹೋದರೆ ಇವನಿಗೆ ಏನಾದರೂ, ಇವನು ಮೊದಲೇ ಅಣ್ಣನ ಥರ ಆ್ಯಕ್ಟ್ ಮಾಡಿ ಏನಾದರೂ ಇಟ್ಕೊಂಡಿದ್ನ, ಏನಾದರೂ ಇವಳದಕ್ಕೆ ಅಷ್ಟು ಇದು ಮಾಡಲಿಲ್ಲ. ಕಾಲೇಜಲ್ಲೆಲ್ಲ ಮಕ್ಕಳೆಲ್ಲ ಒಟ್ಟಿಗಿದ್ದಾರಲ್ಲ ಇವಳ ಜೊತೆಯಲ್ಲಿ, ಹಾಗೆ ಏನಾದರೂ ಅವನಿಗೆ ಆಗಲಿಲ್ಲ. ಇದು ಜರ್ಮನಿಗೆ ಹೋಗೋ ವಿಷಯಕ್ಕೆ ಹೋದ್ಲಲ್ಲ, ಹಾಗೆ ಅದು ನಾವು ಯೂಸ್ ಮಾಡುವ ಅಂತ ಹೇಳಿ ನೋಡಿರಬಹುದಾ ನನ್ನ ಮನಸ್ಸಲ್ಲಿ. ನನಗೆ ಎಂತಂದ್ರೆ ಹೌದು, ಸ್ಪಷ್ಟನೇ ಇಲ್ಲ. ಹಾಗೆ ಏನಾದರೂ ಮಾಡಿರ್ಬೋದ, ಇವಳು ಸಿಗದಾದಾಗ ಅವಳಿಗೆ ಏನಾದರೂ ಇದು ಮಾಡಿ ಕೊಂದಾಕಿರ್ಬೋದಂತ. ಅಂದರೆ ಕೈಯಲ್ಲಿ ಕಡ್ದ ಥರ ಗಾಯ ಇದೆ, ಮತ್ತು ಇಲ್ಲಿ ಒಂದೆರಡು ಇಂಜೆಕ್ಷನ್ ಕೊಟ್ಟಾಗೆ ಇದೆ. ಆ ಫೋಟೋದಲ್ಲಿ ಕರೆಕ್ಟ್ ಇದೆ, ಉಂಟು, ಮೊಬೈಲಲ್ಲಿ ಇದೆ, ನನ್ನ ಮೊಬೈಲಲ್ಲಿ. ಅಂದರೆ ಇಲ್ಲಿ ಕತ್ತಿಯಲ್ಲಿ ಕಡ್ದ ಹಾಗೆ ಒಂದು ಕಾಲು ಕಟ್ಟು, ಮತ್ತು ಎಷ್ಟೇ ಆಗಲಿ ಅವರು ನನ್ನಲ್ಲಿ ಹೇಳಿದ್ರು, ಒಮ್ಮೆ ಹೇಳಿದ್ರು 4ನೇ ಫ್ಲೋರ್ ಅಂತ ಹೇಳಿದ್ರು, ಒಮ್ಮೆ ಹೇಳಿದ್ರು 7ನೇ ಫ್ಲೋರ್ ಅಂತ. ಅಲ್ಲಿ ಹೋದಾಗ 7ನೇ ಫ್ಲೋರ್ ಅಂತ ಹೇಳಿದ್ರು, ಈ ಫೋನ್ ಮಾಡಿದಾಗ 4ನೇ ಫ್ಲೋರ್ ಏನೋ ಹೇಳಿದರು ಫೋನ್ ಮಾಡಿದಾಗ. ಹೇಳಿ, ಈಗ ನೀವೊಬ್ಬ ಎಷ್ಟು ಈ ಬಗ್ಗೆ ಒಂದು ಹೋರಾಟ ಮಾಡ್ತಾ ಇದ್ದೀರಾ, ಈವರೆಗೆ 1% ನ್ಯಾಯದ ಪರವಾಗಿ ನಿಮ್ಗೆ ಒಂದು ಸಿಗ್ನಲ್ ಕೂಡ ಸಿಕ್ಕಿಲ್ಲ. ಮುಂದೆ ಏನ್ ಮಾಡ್ಬೇಕು? ನಾವಿನ್ನು ಮುಂದೆ ಇದು ಡೆಲ್ಲಿಯಲ್ಲಿ ಮಳೆಗಾಲ ಅಧಿವೇಶನ ಆಗ್ತಾ ಉಂಟು. ನಾವೀಗ ಅಲ್ಲಿ ಹೋಗಬೇಕು ಅಂತ ಇದ್ದೇವೆ. ಅಲ್ಲಿ ನಮ್ಮ ಕರ್ನಾಟಕದ್ದು ಮತ್ತು ಕೇರಳದ್ದು ಎಲ್ಲ MP ಗಳು ಇರ್ತಾರೆ, ಅವರಲ್ಲಿ ಮಾತಾಡಿಸಿ ನಮಗೆ ಒಂದು CBI ಆದರೂ ಮಾಡಬೇಕು ಅಂತ ನಾವು ಮುಂದೆ ಹೋಗ್ತಾ ಇದ್ದೇವೆ. NIA ಎಲ್ಲರ CBI ಯಾವುದಾದ್ರೂ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ನಮ್ಮ ಮನವಿ. ಹೌದು. ಈಗ ನೀವು ಕೂಡ ಈಗ ನಮ್ಮ ಎದುರಿಗೆ ಕೂಡ ನೀವು ಕಾಲ್ ಮಾಡಿದ್ರಿ ಪಂಜಾಬ್ ಸ್ಟೇಷನ್ಗೆ, ಆ ಟೈಮ್ ಅವ್ರು ಏನಂತ ಹೇಳಿದ್ರು? ಅವರು ಹೇಳಿದ್ರು, ನಾವು ಬಿಸಿ ಇದ್ದೇವೆ, ಈಗ ನಮ್ಮ ಸ್ವಲ್ಪ ಬಿಟ್ಟು ಮಾಡಿ ಅಂತ. ಪ್ರತಿ ಸಲ ಫೋನ್ ಮಾಡಿದ್ರೆ ಇದೇ ಹೇಳೋದು, ಇಲ್ಲದ್ರೆ ನಮಗೆ ಹೈಯರ್ ಆಫೀಸರ್ ಆದೇಶ ಬರಲಿಲ್ಲ ನಿಮಗೆ ರಿಪೋರ್ಟ್ ಕೊಡ್ಲಿಕ್ಕೆ ಅಂತ. ನಿಮ್ಗೆ ಇಷ್ಟು ವರ್ಷದಲ್ಲಿ ನಿಮ್ಗೆ ಬಂದಿರೋ ದಾಖಲೆ ಕೇವಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್? ನಮಗೆ ಇಷ್ಟು ನಾವು ಕಳಿಸಿದರಲ್ಲಿ ನಾವು ಪೋಸ್ಟ್ ಮಾರ್ಟಮ್ ದಾಖಲೆ ಮಾತ್ರ ಸಿಕ್ಕಿದ್ದು. ಮತ್ತು AC ರಿಪೋರ್ಟ್ ಬರಲಿಲ್ಲ, FSL ರಿಪೋರ್ಟ್ ಬರಲಿಲ್ಲ, ಮತ್ತು 5 ಜನ ಕಮಿಟಿ ಆಗಿದೆ, ಆ ಕಮಿಟಿ ರಿಪೋರ್ಟ್ ಬರಲಿಲ್ಲ. SP ಲೆವೆಲಲ್ಲಿ ತನಿಖೆಗೆ ಒಂದು 5 ಜನ ಕಮಿಟಿ ಮಾಡಿದ್ದಾರೆ, ಅದರ ರಿಪೋರ್ಟು ಇಲ್ಲ ನಮಗೆ. ಮತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಅದಿಲ್ಲ, ಸ್ಪಾಟಿಂದ ಫೋಟೋ ಕೇಳಿದೆವು ಅದಿಲ್ಲ. ನಮ್ಮನ್ನು ಕಾಲೇಜಿಗೆ 2 ಸಾರಿ ಹೋಗಿದ್ದೇವೆ, 2 ಸಾರಿ ನಮ್ಮನ್ನು ಕಾಲೇಜಿಗೆ ಒಳಗೆ ಬಿಡಲಿಲ್ಲ. ಅಲ್ಲಿ ದೊಡ್ಡ ಗೇಟ್ ಉಂಟು, ಅವ್ರು ಹೋಗಲಿಕ್ಕೇ ಬಿಡುವುದಿಲ್ಲ ನಮ್ಮನ್ನು. ನಮಗೆ ಸ್ಪಾಟ್ ತೋರಿಸಲಿಲ್ಲ ಇಷ್ಟ ತನಕ, 2 ಸಾರಿ ಹೋಗಿದ್ರೆ ತೋರಿಸ್ತಾ ಇಲ್ಲ, ಅವ್ರು ಬಿಡುವುದೇ ಇಲ್ಲ ಒಳಗೆ. ಸೊ ನಿಮ್ಗೆ ಫಸ್ಟ್ ಹೋದಾಗ ನಿಮ್ಗೆ ದುಡ್ಡು ಕೊಟ್ಟು ಅದನ್ನ ಕ್ಲಿಯರ್ ರಾಜಿ ಮಾಡಲಿಕ್ಕೆ ಮಾಡಿದ್ದು. ನಾವು ಫಸ್ಟ್ ಹೋದ್ರೆ ಸ್ಟೇಷನ್ಗೆ ಹೋಗಿದ್ದೆವು, ನೀವು ಕಂಪ್ಲೇಂಟ್ ಕೊಡಿ. ನಾವು ಹೇಳಿದೆ ಕಂಪ್ಲೇಂಟ್ ಕೊಡಲಿಕ್ಕೆ ಈಗ ರೆಡಿ ಇಲ್ಲ, ನಾವು ನಮ್ಮ ಮಗಳ ಬಾಡಿ ನೋಡಬೇಕು, ಅದು ಏನಾಗಿದೆ ಅಂತ ನೋಡಿದ ಮೇಲೆ ನಾವು ಕಂಪ್ಲೇಂಟ್ ಅಂತ ಹೇಳಿದೆವು. ಮತ್ತೆ ನಮ್ಮನ್ನು ಮೋರ್ಚರಿಗೆ ಕರ್ಕೊಂಡು ಹೋಗಿ. ಈಗ ಮೋರ್ಚರಿಗೆ ಹೋದಾಗ ಅಲ್ಲಿ ನಿಮ್ಗೆ ನೋಡಿದಾಗ ಯಾವ ಸ್ಥಿತಿಲಿ ಇದ್ರು ಅನ್ನುವಂಥದ್ದು, ಅಂದ್ರೆ ಬಿದ್ದು ಏಟದರ ಅವ್ರು ಹೇಳಿದ್ರು ರಕ್ತ ಎಲ್ಲೂ ಬಂದಿರ್ಲಿಲ್ಲ ಅಂತ, ನೋಡಿದಾಗ ನಿಮ್ಗೆ ಸಂಶಯ ಬರೋ ತರ ನಿತ್ತ? ಇಲ್ಲ ಅಂತ ಬಿದ್ದು ಒಂದು ಪೆಟ್ಟಾಗಿ ಏನಾಗಿದ್ದಿಲ್ಲ, ಕ್ಲಿಯರ್ ಇತ್ತು ಮುಖ ಎಲ್ಲ. ಅಷ್ಟು ಒಂದು ಗೆರೆ ಕೂಡ ಇಲ್ಲ, ಒಂದು ರಕ್ತ ಕಲೆ ಕೂಡ ಇಲ್ಲ ಮುಖದಲ್ಲಿ. ಒಂದು ಕೈ ಒಂದು ಕಟ್ಟಾಗಿತ್ತು, ಮತ್ತೊಂದು ಕಾಲು. ಮತ್ತು ನನ್ನ ತಮ್ಮ ಇದ್ದ ಕಸಿನು, ಅವನು ಕೇಳಿದ, ದೊಡ್ಡಪ್ಪ ನಾನು ಇವಳನ್ನೊಮ್ಮೆ ಫುಲ್ಲು ಬಾಡಿಯನ್ನು ಚೆಕ್ ಮಾಡಲಂತ. ಅವನು ಮೋರ್ಚರಿಂದ ಒಳಗೆ ತೆಗೆದು ಫುಲ್ಲು ಹಿಂದೆಲ್ಲ ಕೈ ಹಾಕಿ ಎಲ್ಲ ನೋಡಿದ್ದಾನೆ, ಏನು ಒಂದು ಏಟಾಗಲಿಲ್ಲ. ಈ ಕೈ ಮತ್ತು ಕಾಲು, ಕೈಯಲ್ಲಿ ಒಂದು ಕತ್ತಿಯಲ್ಲಿ ಕಡ್ದ ಹಾಗೆ, ಮತ್ತು ಒಂದು ಕೈಯಲ್ಲಿ 2 ಇಂಜೆಕ್ಷನ್ ಕೊಟ್ಟಾಗೆ ಉಂಟು ಅಚ್ಚು. ಅದು ಡಾಕ್ಟರ್ಸ್ ಹೇಳಿದ್ರು ಅದು ಇಂಜೆಕ್ಷನ್ ಕೊಟ್ಟದ್ದು ಅಂತೇಳಿ. ಇಲ್ಲೆಲ್ಲ ಕೇಳಿದೆವು ಡಾಕ್ಟ್ರಲ್ಲಿ, ಏನೆಂತಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಒಂದು ಗಾಯದ್ದು ರಿಪೋರ್ಟ್ ಇಲ್ಲ, ಯಾವುದೇ ಇಲ್ಲ. ಹೌದು ಹೌದು. ಇಂಜೆಕ್ಷನ್ ಕೊಟ್ಟ ಹಾಗೆ ಅದು ಮಾರ್ಕ್ ಏನಿದೆ ಕೈಯಲ್ಲಿ, ಈ ಮಾರ್ಕ್ ಏನಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಅವರ ಫ್ರೆಂಡ್ಸ್ನೆಲ್ಲ ಕನೆಕ್ಟ್ ಮಾಡಿದ್ದೇವೆ. ಅವರು ಹೇಳೋದು ಅವಳು ಹಾಗೆ ಮಾಡುವ ಹುಡುಗಿ ಅಲ್ಲ ಅಂತ, ನಮಗೆಲ್ಲ ಒಂದು ಧೈರ್ಯ ತುಂಬುವವಳು. ಈಗ ಒಂದು 4-5 ದಿವಸದಲ್ಲಿ ನಮ್ಮ ಹುಡುಗ ಫೋನ್ ಮಾಡಿದ, ಅವಳು ನಮ್ಮಲ್ಲಿ ಸಹ ಇಂಥ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಬೋದಿತ್ತು, ಅವಳು ಅಂಥದ್ದು ಏನಿಲ್ಲ, ಅವಳು ಹೇಳಲೇ ಇಲ್ಲ. ಆದರೆ ಅವಳು ಹಾಗೆ ಮಾಡುವವಳು ಅಲ್ಲ ಗ್ಯಾರಂಟಿ. ನಮಗೆ ಒಂದು
ನಮಗೆ ಬುದ್ಧಿವಾದ ಹೇಳ್ತಿದ್ವಿ ಅಂತ ಹೇಳಿದ್ವಿ. ಹುಡುಗ ಹೇಳಿದ, ಅವನಿಗೆ ದುಬೈಯಲ್ಲಿದ್ದಾನೆ. ಮೊನ್ನೆ ಫೋನ್ 17ಕ್ಕೆ ಫೋನ್ ಮಾಡಿ ಮಗಳ ಕಾರ್ಯಕ್ರಮದ ಅವನು ಫೋನ್ ಮಾಡಿದ್ದ. ಆ ಹುಡುಗ ಮತ್ತು ಕ್ಲಾಸ್ಮೇಟ್ ಮತ್ತು ಬೇರೆ ಒಂದು 2-3 ಹುಡುಗಿಯರು ಕೂಡ ಫೋನ್ ಮಾಡಿದ್ರು. ಅವರು ಸಹ ಹೇಳಿದಾಳೆ, ಅವಳು ಯಾವುದೇ ಒಂದು ವಿಷಯ ನಮ್ಮಲ್ಲಿ ಈಗ ಇದ್ರೆ ಹೇಳ್ತಿದ್ರು, ಅಂಥದ್ದು ಏನು ಇರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಜೊತೆ ಹೇಗಿತ್ತು? ನಾವೊಂದು ತಂದೆ ಮಗಳು ಅಂತಲ್ಲ, ನಾವೊಂದು ಫ್ರೆಂಡ್ಶಿಪ್ ಆಗಿ ಇದ್ದೇವೆ. ನಮ್ಮಲ್ಲಿ ಅಷ್ಟು ಒಳ್ಳೆ ಶೇರ್ ಮಾಡ್ತಿದ್ವಿ, ಜಾಲಿಯಾಗಿ ಇರ್ತದೆ. ಯಾವಾಗ ಸಹ ರಾತ್ರಿ 9-9:30 ಆಗ ಫೋನ್ ಮಾಡ್ತಾರೆ ಡೈಲಿ. ಬೆಳಿಗ್ಗೆ ಅಮ್ಮನಿಗೆ ಮೆಸೇಜ್ ಆಗಿ ಹೋಗ್ತಾರೆ. ಹೋದಾಗ ನಿಮಗೆ ಅವತ್ತು ಕಾಲ್ ಮಾಡಿದ್ದಾಳೆ. ಅವತ್ತು ನಾವೆಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ದೈವಕ್ಕೆ ಪೂಜೆ ಇತ್ತು. ಆಗ ನಾವು 6-6:30ಗೆ ಫೋನ್ ಮಾಡಿದೆವು, ಮಗಳು ಇನ್ನು ಅಲ್ಲಿ ನೆಟ್ವರ್ಕ್ ಇಲ್ಲ, ಸಿಗುವುದಿಲ್ಲ ಅಂತ. ಆವಾಗ ಅವಳು ಡೆಲ್ಲಿಯಿಂದ ಪಂಜಾಬಿಗೆ ಹೊರಟಿದ್ದಾಳೆ. ಮರುದಿನ ರಾತ್ರಿ ಫೋನ್ ಮಾಡಿದ್ದಾಳೆ. ಮರುದಿನ ಹೋಗಿದ್ದಾಳೆ. ಕಾಲೇಜಿಗೆ ಹೋಗುವಾಗ ಅವನು ಇರಲಿಲ್ಲ. ಮತ್ತು ಅವನ ಮನೆಗೆ ಹೋಗುವಾಗ ಅಲ್ಲಿದ್ದ. ಅವತ್ತು ಇವತ್ತು ಸಿಗೋದಿಲ್ಲ, ನಾಳೆ ಬಾ ಅಂತೇಳಿ. ಮತ್ತು ಅವಳು ನಮಗೆ ಫೋನ್ ಮಾಡಿ ಹೇಳಿ ನಾವು ರೂಮ್ ಮಾಡಿ ಕೂತ್ಕೊಂಡಿದ್ದಳು. ಮರುದಿನ ಬೆಳಿಗ್ಗೆ ಯಾವುದೋ ಫ್ರೆಂಡ್ಸಿನ ಬೈಕಿಗೆ ಅವನಿಗೆ ಫೋನ್ ಮಾಡಿ ಬೈಕಲ್ಲಿ ಕಾಲೇಜಿಗೆ ಹೋದ್ದು. ಅವನು ಕೊಂಡೋಗಿ ಅಲ್ಲಿ ಬಿಟ್ಟು ಹೋದಂತೆ. ಅವನು ಫೋನ್ ಮಾಡಿದ, ಅವನು ಕೇಳಿದಂತೆ ನಾನು ನಿಲ್ಬೇಕಂತ. ಬೇಡ, ನಾನು ಇಲ್ಲಿಂದಲೇ ಬಸ್ ಹತ್ತೇನೆ ಅಂತ ಹೇಳಿದಂತೆ. ಎಲ್ಲ ನಾರ್ಮಲ್ ತರ ಇದ್ದಂತ ಯಾವುದೇ ಒಂದು ಬೇಜಾರದ್ದು ಯಾವುದೇ ಇಲ್ಲ. ನಮ್ಮಲ್ಲಿ ಯಾವಾಗಲೂ ಯಾವ ರೀತಿ ಮಾತಾಡ ಅದೇ ರೀತಿ. ಆಮೇಲೆ ಕಾಲ್ ಬಂದಿಲ್ಲ ನಿಮಗೆ? ಮತ್ತೆ ಅವಳಿಗೆ ಮೆಸೇಜ್ ಹಾಕಿದಷ್ಟೇ. ಮೆಸೇಜ್ ಹಾಕಿದ್ರು, ಎಲ್ಲಿದ್ದೀನಿ ಮಗ ಕೇಳೋ, ಕಾಲೇಜಲ್ಲಿದ್ದೇನೆ, ದುಡ್ಡೇನು ಬೇಕಂತ ಕೇಳಿದ್ರು. ಅದಕ್ಕೆ ಬೇಡ ಪಾಪ, ದುಡ್ಡು ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಬೇರೆ ಈಗ ಮ್ಯಾಥ್ಯೂ ಬಗ್ಗೆ ಏನಾದರೂ ಮ್ಯಾಥ್ಯೂ ವಿಷಯ ನಮಗೆ ಏನು ಹೇಳಲಿಲ್ಲ. ಒಂದು ಅವಳು ಹೇಳಿದ್ರು, ಅಣ್ಣನ ಥರ ಒಬ್ಬ ಇದ್ದಾರೆ ಸಾರು, ನಮಗೆ ಒಳ್ಳೆ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೊಂದು ಹೇಳಿದ್ದಾಳೆ. ಅಂದರೆ ಇವನ ಮನಸ್ಸಲ್ಲಿ ಏನು ಅಂತ ಗೊತ್ತಿಲ್ಲ. ಹೌದು, ಸಸ್ಪೆಂಡ್ ಆಗಿದ್ದಾನೆ. ಅವನು ಅವತ್ತೇ ಕಸ್ಟಡಿ ತಗೊಂಡಿದ್ದಾರೆ ಅಂದರೆ ನಮಗೆ ಡಿಸ್ಮಿಸ್ ಆಗಿದೆ. ಮಾತ್ರ ನಾವು ಹೋದಾಗ ಅವನು ಕಸ್ಟಡಿಯಲ್ಲಿ ಇದ್ದಾರೆ. SP ಅವರು ಹೇಳಿದ್ರು. ನಾವು ಅಂದರೆ ಇಲ್ಲಿ ರಕ್ಷಿಶ್ವರಾಮ್ ಅವರು ಒಂದು ಅಲೆಕ್ಸ್ ಅಂತ ಒಬ್ಬರು ಸಾರನ್ನು ಕಳಿಸಿದರು ಪಂಜಾಬಲ್ಲಿ. ಅವರು ನಮ್ಮನ್ನು ಕರ್ಕೊಂಡೋಗಿ ಎಲ್ಲ ಮಾತಾಡೋದು SP ಅವರು ಹೇಳಿದರು, ಅವನನ್ನು ಕಸ್ಟಡಿಯಲ್ಲಿ ಇದ್ದಾನೆ ಅಂತ ಹೇಳಿದರು. ಈಗ ಇಲ್ಲಿನ ನಮಗೆ ಶಾಸಕರು ಅಥವಾ ಸಂಸದರು ಅದಕ್ಕೆ ಏನಾದರೂ ಸಪೋರ್ಟ್ ಮಾಡ್ತಿದ್ದಾರೆ? ಇಲ್ಲಿ ಶಾಸಕರಿಗೆ ಮೊನ್ನೆ ಮನೆಗೆ ಹೋಗಿ ಮಾತಾಡಿಸಿ ಬಂದೆವು. ಸರ್ ಹೀಗೆ ಆಗಿದೆ, ನಮಗೆ ನ್ಯಾಯ ಸಿಗಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನಮಗೆ ಹೈಕೋರ್ಟ್ಗೆ ಕೇಸ್ ಮಾಡುವ ಅಂತ ಹೇಳಿದರು. ನಾನು ಬ್ಯಾಂಗ್ಳೂರು ಹೋಗಿ ಅಲ್ಲಿ ಕೇಳಿ ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಫೋನ್ ಮಾಡಿ ಅಂತ ಹೇಳಿದರು. ಅವರು ಮತ್ತೆ ಇಲೆಕ್ಷನ್ ಬಿಸಿ ಆದರು, ಮತ್ತು ಅವರು ಫೋನ್ ಮಾಡಲಿಲ್ಲ. ಮತ್ತು ನಮ್ಮ MP ಅವರಿಗೆ 2 ಸಾರಿ ಕೊಟ್ಟಿದ್ದೆವು, ವಿಜೇಂದ್ರೇ ಕೊಟ್ಟಿದ್ದೆವು. ಮತ್ತು ಮೊನ್ನೆ ನಮ್ಮ CM ಬಂದಾಗ CMಗೆ ಕೊಂಡೋಗಿ ನಾವು ಮನವಿ ಕೊಟ್ಟೆವು. ಮನವಿ ಕೊಟ್ಟಿದ್ದನ್ನು ನಮ್ಮ ಇವರು ಪದ್ಮರಾಜ್ MP ಇದ್ದರು, ಅವರು ಅವರ ಕೈಯಿಂದ ಹೇಳ್ಕೊಂಡು ಬಂದು ಹೇಳಿದರು, ನಿಮಗೆ ಏನು ಬೇಕು ನಾನು ಮಾಡ್ತೇನೆ ಅಂತೇಳಿ ಫೋನ್ ನಂಬರ್ ಎಲ್ಲ ತಗೊಂಡ್ರು. ಅವರು 1 ತಿಂಗಳ ತನಕ ನಮಗೆ ಫೋನ್ ಮಾಡಲಿಲ್ಲ. ಅವರು ಏನು ಮತ್ತೆ ಫೋನ್ ಮಾಡಿ ಹೇಳಿದ್ರು, ನಿಮಗೆಲ್ಲ ಕಳಿಸಿ ಕೊಡ್ತಾರೆ ಅಷ್ಟೇ ಹೇಳಿದ್ದಾರೆ. ನಾವು RTಯಲ್ಲಿ ಹಾಕಿದ್ದೇವೆ, RTಯಲ್ಲಿ ನಾವು ಹಾಕಿ ಬಂದಿದ್ದು. ಅವರು ಸಹ ಅದೇ CM ಕೊಟ್ಟ ಲೆಟ್ರನ್ನ ಅವರು ತಗೊಂಡು ಬಂದರು. ಅವರಿಗೆ ತಗೊಳ್ಳಿಕ್ಕೆ ಬಿಡಲಿಲ್ಲ. ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷ ಬಂದರು, ಅವರಿಗೂ ಕೊಟ್ಟೆವು ಮನವಿ. ಆಗ ಅವರು ಹೇಳಿದ್ರು, ಔಟ್ ಆಫ್ ಸ್ಟೇಟ್ ಅಲ್ವಾ, ಅದಕ್ಕೆ ನಮ್ಮ ಇವರು ಕಮಿಷನರ್ ಇದ್ದಾರಲ್ಲ ಸುಧೀರ್ ರೆಡ್ಡಿ, ಅವರಿಗೆ ಅವರು ಡೈರೆಕ್ಷನ್ ಕೊಟ್ಟರು, ನೀವು ಇವರಿಗೆ ಏನು ಬೇಕು ಕಾನೂನು ಪ್ರಕಾರ ಯಾವ ರೀತಿ ಹೋಗಬೇಕು ಅಂತ ನಿಮಗೆ ಡೈರೆಕ್ಷನ್ ಕೊಡಿ ಅಂತ ಹೇಳಿದರು. ಆದರೆ ಅವರು ಸಿಗ್ತಾ ಇಲ್ಲ ಈಗ ನಮಗೆ, ಅವರು ಯಾವಾಗಲೂ ಬಿಸಿ. ಇನ್ನು ಅಮ್ಮ, ನೆಕ್ಸ್ಟ್ ಈಗ ಇಷ್ಟು ಆಯಿತು, 1 ವರ್ಷ ಆಯಿತು, ನಿಮ್ಮ ಮುಂದಿನ ಸ್ಟೆಪ್ ಏನು? ನಿಮ್ಮ ಆಗ್ರಹ ಏನು? ನಮಗೆ ಏನಾದರೂ ಸಹ ಮಗಳು ಸಾಯಲಿಕ್ಕೆ ಕಾರಣ ಏನು ನಮಗೆ ಗೊತ್ತಾಗಬೇಕು. ಒಂದನೇ ಆಗಿ ಅಂದರೆ ಲವ್ ಆದ್ರಂತ ಇರಲಿ, ಲವ್ ಆದರೆ ಸಾಯಬೇಕು ಅಂತ ಅದಕ್ಕೆ ಕಾರಣ ಬೇಕಲ್ಲ, ಏನು ಅಂತ ಹೇಳಿ. ಲವ್ ಮಾಡಿದ್ದಾರೆ, ನಾವು ಇಲ್ಲಿರೋದು, ಅವಳು ಅಲ್ಲಿ ಇರಲಿ, ನಮಗೆ ಗೊತ್ತಿಲ್ಲ. ನಾನು ಎಲ್ಲ ಅಪ್ಪ ಅಮ್ಮನವರು ಹೇಳುವಾಗ ನನ್ನ ಮಗಳು ಒಳ್ಳೆಯವಳು, ಅವಳು ಲವ್ ಮಾಡೋದೇ ಇಲ್ಲ ನಾನು ಹೇಳಲಿಕ್ಕೆ ತಯಾರಿಲ್ಲ. ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ, ನಮ್ಮ ಮಕ್ಕಳ ವಿಷಯ ಹೇಳಲಿಕ್ಕೆ ಆಗೋದಿಲ್ಲ. ಹೊರಗೆ ಹೋಗ್ತಾರೆ, ಏನು ಮಾಡ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಮನೆಯೊಳಗೆ ಸಂದ ಇರ್ತಾರೆ, ಹೊರಗೆ ಏನು ಮಾಡ್ತಾರೆ. ಮಾತ್ರ ಅವಳು ಈಗ ಲವ್ ಮಾಡಿದಂತಾದರೆ ಸಹ ಸಾಯಲಿಕ್ಕೆ ಕಾರಣ ಏನು, ಅದೊಂದು ನನಗೆ ಮೇನ್ ಬೇಕಾಗಿರೋದು. ಸಾಯಲಿಕ್ಕೆ ಕಾರಣ ಈಗ ಅದಾದರೆ ಸಹ ಅವನು ತಪ್ಪಿತಸ್ಥನೇ ಅಲ್ವಾ. ನನ್ನ ಮಗಳು ದೇವರು ಶಿಕ್ಷೆ ಕೊಟ್ಟರು ಅಂತ ಆದರೆ ಸಹ ಅವಳಿಗೆ ಕೊಟ್ಟರು, ಅವನಿಗೆ ಯಾಕೆ ಕೊಡಲಿಲ್ಲ? ತಪ್ಪು ಮಾಡಿದೀಗ ಇಬ್ಬರು ಸಹ ಅಲ್ವಾ. ಈಗ ಅವಳು ಲವ್ ಮಾಡಲಿಕ್ಕೆ ಅವನಿಗೆ ಪ್ರಚೋದನೆ ಮಾಡಿ ಅವನಿಗೆ ನನಗೆ ಫೋನ್ ಮಾಡ್ಬೋದಿತ್ತು. ನನ್ನ ಫೋನ್ ನಂಬರ್ ಕಾಲೇಜಲ್ಲಿದೆ, ಅಪ್ಪಂದಲ್ಲ, ಅಲ್ಲಿ ಕೊಟ್ಟಿದ್ದು ನನ್ನ ಫೋನ್ ನಂಬರ್. ಅಂದರೆ ಅವರಿಗೆ ಭಾಷೆ ಬರೋದಿಲ್ಲ ಅಂತ ನನ್ನದು ಕೊಟ್ಟಿದ್ದಾಳೆ ಕಾಲೇಜಲ್ಲಿ.
ಎಂತಕ ನನಗೆ ಫೋನ್ ಮಾಡ್ತಾ ಇದ್ದ ಅಲ್ಲಿಂದ. ಓಕೆ. ಹ್ಮ್ ಆಗ ಅಲ್ಲಿ ಫೋನ್ ಎತ್ತಿ ಇವಳೊಂದು ವೇಳೆ ಹೀಗೆ ಮಾಡ್ತಾಳಂತ ಆಗ್ತಿದ್ರೆ ಅವನಿಗೆ ಹೇಳ್ಬೋದು ನಾನಲ್ಲಿ, ನೋಡಿ ಅಮ್ಮ ಈಗ ಆಕಾಂಕ್ಷನ ಅಮ್ಮ ಅಲ್ವಾ, ಹೀಗೆ ಹೀಗೆ ಮಾಡ್ತಾ ಇದ್ದಾಳ, ನನಗೆ ಹಿಂಸೆ ಕೊಡು, ನನಗೆ ಮಕ್ಕಳಿದ್ದಾರೆ ಅಂತೇಳಿ ಅವನಿಗೆ ಒಂದು ಮಾತು ಹೇಳ್ಬೋದಿತ್ತಲ್ಲ. ಈಗ ಅವನ ಹೆಂಡತಿಗಾದ್ರೂ ಹೇಳ್ಬೋದಿತ್ತಲ್ವಾ, ನಿಮ್ಮ ಮಗಳಿಂದ ನಮ್ಗೆ ಈಗ ಹಿಂಸೆ ಆಗ್ತಾ ಉಂಟು ಅಂತ ಹೇಳ್ಬೋದಿತ್ತಲ್ಲ. ಹಾಗೆ ಇದ್ದಿದ್ರೆ ಅದು ಹೇಳಲಿಲ್ಲಲ್ಲ, ಅದು ಹೇಳಲಿಲ್ಲ ಅವರು. ಈಗ ಮುಂದೆ ನಾವಂದ್ರೆ ಈಗ ಅದೇ ಇವರು ಹೇಳಿದಾಗೆ ಈಗ ಅಧಿವೇಶನ ಸ್ಟಾರ್ಟ್ ಆಗೋ ಮಳೆಗಾಲದ ದಿನ ಡಿಲ್ಲಿಗೆ ಹೋಗಬೇಕು, MP ಅವರು ಅಲ್ಲಿದ್ದ ಎಲ್ಲರನ್ನು ಮೀಟ್ ಆಗಿ ನಮಗೆ ಅದು ಒಂದು NIA ತನಿಖೆ ಇಲ್ಲದ್ರೆ CBI ತನಿಖೆಗೆ ಮಾಡಬೇಕು ಅಂತ ಹೇಳಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ನಾವು ಅಪ್ಪ ಅಮ್ಮಗೆ ಹೋಗದಿರ್ಲಿಕ್ಕೆ ಆಗೋದಿಲ್ಲ ಅಲ್ಲ ನಮಗೆ, ನಮ್ದೇ ಅಲ್ವಾ. ನಾನು ಆಯ್ತು, ಅದಕ್ಕೋಸ್ಕರ ಈಗ ನಾವು ಬಂದಿರುವುದು ಈಗ 1 ವರ್ಷ ಆಯ್ತು, ಯಾವುದು ಅಪ್ಡೇಟ್ಸ್ ಇಲ್ಲ, ಏನಿಲ್ಲ. ಎಟ್ಲೀಸ್ಟ್ ನಮ್ಮಿಂದ ಅದೊಂದು ಪ್ರಯತ್ನ ಮಾಡೋಣ ಅಂತ ಬಂದಿರುವಂಥದ್ದು. ಬೇರೆ ಯಾರಿಗಾದ್ರೂ ಒಂದು ಮನವಿ ಮಾಡಬೇಕು ಅಂತ ಇದ್ದೀರದೆ, ಮಾಡಿದೆಲ್ಲ ಮಾಡಿದೆಲ್ಲ ಮಾಡಿ ಆಗಿದೆ ಮೇಡಮ್. ನಾವು ಕೇಳಬೇಕಾದ್ದು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಮನೆಗೆ ಹೋಗಿ ಭೇಟಿ ಮಾಡ್ತಾ ಇದ್ದೇವೆ, ಏನು ಸ್ಪಂದನೆ ಇಲ್ಲ. ಅವರು ಅವತ್ತು ಮಗಳನ್ನು ನಾವು ಬಾಡಿ ತಂದಾಗ ಹೇಳಿದ್ರು ನಿಮಗೆ ನ್ಯಾಯ ತೆಗೆದು ಕೊಡ್ತೇವೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟು. ಎಲ್ಲ ಮೀಡಿಯಾದಲ್ಲೂ ಬಂದಿದೆ. ಅದು ಇವತ್ತಿನ ತನಕ ಅವ್ರದ್ದು ಯಾವುದೇ ರೀತಿಯ ಸ್ಪಂದನೆ. ಅಂದರೆ ನಾವು ಅವರ ಕಾಲ ಬುಡಕ್ಕೆ ಹೋಗ್ಬೇಕಾಗಿ ಬಂತು, ಅವರು ನಮ್ಮ ಹತ್ರ ಬರಬೇಕಾದವರು ಎಲ್ಲ ನಮಗೆ ಅಲ್ಲ. ಅವರಿಗೆ ಬಂದರೆ ನನ್ನ ಮಗಳು ಜೀವಂತ ಬರುವುದಿಲ್ಲ, ಆದರೆ ಸಹ ಹೇಳಿದ್ದು ನಮ್ಮ ಹತ್ರ ಅವರು ಬಂದು ವಿಚಾರಿಸಬೇಕಾದವರು. ಈಗ ವಿಜೇಂದ್ರರಾಗಲಿ ಎಲ್ಲರೂ ರಾಜಕೀಯದವರಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಆದರೂ ಒಂದು ಏನೇ ಆಗಲಿ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದವಳು, ಅವಳು ಇಲ್ಲೇ ಹುಟ್ಟಿದವಳು ಮಗಳು. ನಾನು ಇಲ್ಲೇ ಇವರು ಇಲ್ಲೇ ಹುಟ್ಟಿದವರು ಕರ್ನಾಟಕದಲ್ಲಿ. ನಾವು ಕೇರಳ ಮಲಯಾಳಿ ಮಾತಾಡ್ತೇವೆ ಅಂತ ಮಾತ್ರ, ನಮ್ಮ ರೆಕಾರ್ಡ್ಸ್ ಎಲ್ಲ ಇಲ್ಲೇ ಇರೋದು. ನಾವು ಮಂಗಳೂರಿಗೆ ನನ್ನ ಅಪ್ಪ ಅಮ್ಮ ಎಲ್ಲ ಇಲ್ಲಿಗೆ ಬಂದಾರೆ. ಅವರು ಹುಟ್ಟಿದ ಕೇರಳದಲ್ಲಿ, ಆದರೆ ಇಲ್ಲಿ ನಾವು ಬಂದೆ 55 ವರ್ಷ ಆಯ್ತು. ನನಗೆ 55 ವರ್ಷ ಕಳಿತು, 55 ವರ್ಷ ಆಯಿತು. ಇವರು ಬಂದು ಆಯ್ತು 60 ವರ್ಷ. ಇವರ ಅಜ್ಜ ಎಲ್ಲ ಬಂದು 60 70 ವರ್ಷ ಆಗಿದೆ ಅಂತ. ಇವರೆಲ್ಲ ಬಂದರೆ ಇವರು ಹುಟ್ಟೋದಕ್ಕಿಂತ ಮುಂಚೆ ಒಂದು 10-15 ವರ್ಷ ಮುಂಚೆ ಇವರು ಬಂದಿದ್ದಾರೆ. ಯಾರು ಇಲ್ಲ ಮೇಡಮ್, ಯಾರು ಇಲ್ಲ. ನಾವು ಹೇಳೋದು ನಾವು ರಾಜಕೀಯದಲ್ಲಿದ್ದೇವೆ, ರಾಜಕೀಯದವರಿಗೆ ಹೆಲ್ಪ್ ಆಗ್ತಾರಂತ 100ಕ್ಕೆ 100 ಅದು ಸುಳ್ಳದು. ಯಾರು ಹೆಲ್ಪ್ ಆಗೋದಿಲ್ಲ ನಮಗೆ. ಹಣದಲ್ಲಿ ನಮಗೆ ಹೆಲ್ಪ್ ಆಗೋದು ಬೇಡ, ನಾವು ಸಾಲ ಮಾಡಿ ಅದು ನಾವು ಹೋಗ್ತೇವೆ. ನಮಗೊಂದು ನ್ಯಾಯಕ್ಕೋಸ್ಕರ ಇಂಥ ದಾರಿಗೆ ಹೋಗಿ ನಾವು ಬರ್ತೇವೆ ಮುಂದೆ. ಒಂದು ಸಚಿವರಲ್ಲಿ ಮಾತಾಡ್ತೇವೆ, ಇಲ್ಲರೆ CM ಅಲ್ಲಿ ಮಾತಾಡ್ತೇವೆ, ಇಲ್ಲ ಪ್ರಧಾನಿಯಲ್ಲಿ ಮಾತಾಡ್ತೇವೆ ಅಂತೇಳಿ ನಮ್ಮನ್ನು ಕರ್ಕೊಂಡು ಹೋಗಿ ಮಾತಾಡಿಸ್ಬೋದು. ಅವರು ಟಿಕೆಟ್ ಮಾಡೋದು ಬೇಡ, ನಾವೇ ಮಾಡಿಕೊಂಡು ಹೋಗ್ತೇವೆ. ನಾವು ಇಂಥ ದಿನ ಬನ್ನಿ. ನಾವಲ್ಲಿ CM ಅನ್ನು ಭೇಟಿ ಆಗಲಿಕ್ಕೆ ಹೋದಾಗ ನಮ್ಮ ಇವರು ಅಲ್ಲ ಐವನ್ ಡಿಸೋಜ ಅವರು, ನಾವಲ್ಲಿ ನಿಂತಿದ್ದೇವೆ. ನಿಂತಾಗ ಎಲ್ಲರಲ್ಲಿ ಕೇಳಿದರು ಏನು ಭೇಟಿ ಆಗಲಿಕ್ಕೆ ಬಂದಿದ್ದು ಅಂತ. ನನ್ನ ದಿವಸ ಕೇಳಿದ್ದು. ನಾನು ಹೇಳಿದೆ ಇವರು ಟೀಮ್ ಕುಡಿಲಿಕ್ಕೆ ಹೋಗಿದ್ದರು. ನಾನು ಹೇಳಿದೆ ಇವರಲ್ಲಿ ನಾವು ಇದಕ್ಕೆ ಅಲ್ಲ ನೀವಿದ್ರಾಗ ಇದು ಮಗಳದೊಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನಮ್ಗೆ ಇನ್ನೂ ಬಂದಿಲ್ಲ, ಅದು ನಾವು ಒಮ್ಮೆ CM ಅಲ್ಲಿ ಮಾತನಾಡೋದನ್ನು ತರಿಸುವಾಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ CM ಅಂತಕ್ಕೆ ನಾನು ತಂದು ಕೊಡೋದಿಲ್ವಾ ಅಂತ ಹೇಳಿದರು ಅವರು. ಒಂದು ಮಾತು ಹೇಳಿದರು ಅವರು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ CM ಅಂತಕ್ಕೆ ನಮ್ಮಲ್ಲಿ ಅದು ಇಲ್ಲಿ ಸಿಗೋದು ಒಂದು ನೆಗಡಿ, ಅಂದರೆ ನಮ್ಮನ್ನೊಂದು ಇನ್ಸಲ್ಟ್ ಮಾಡಿದಾಗ ಒಂಥರ ನೆಗಡಿಕೊಂಡು ಆ ಥರ ಹೇಳಿದರು ಅವರು. ನನಗೆ ಆಗ ಮಾತ್ರ ನನಗೆ ಅಂದರೆ ನನ್ನ ಮಗಳು ಹೋದಾಗ ಇವರು ಈ ಥರ ಹೇಳ್ತಾರಲ್ಲ, ಅದು ಅವರವರ ಅನುಭವಕ್ಕೆ ಬರುವಾಗ ಗೊತ್ತಾಗೋದು, ಹೌದಲ್ವಾ? ಯಾರಿಗೇ ಆಗಲಿ ನಮ್ಮ ಗತಿ ಬರಬಾರ್ದು ಯಾರಿಗೆ ಸಹ, ಒಬ್ಬರಿಗೆ ಸಹ ನಮ್ಮ ಗತಿ ಬರಬಾರ್ದು, ಯಾರಿಗೆ ತಾಯಿ ತಂದೆಗೆ ಸಹ. ಅವರೊಂದು ಹಾಗೆ ಹೇಳಿದ ಮಾತು ಉಂಟಲ್ಲ, ನಾವು ತಂದು ಕೊಡೋದಿಲ್ವಾ? ನಮಗೆ ಗೊತ್ತು ತೆಗಿಲಿಕ್ಕೆ ಎಷ್ಟು ಉಂಟದು. ಪೋಸ್ಟ್ಮಾರ್ಟಮ್ ರಿಪೋರ್ಟಿಗೆ CM ಅಲ್ಲಿ ಹೋಗ್ಬೇಕಾ ಅಂತ ಹೇಳಿಕೊಂಡು ಅಷ್ಟೊತ್ತಿಗೆ ಅಲ್ಲಿ ಒಬ್ಬರು ಸರ್ಕಲ್ ಇದ್ದರು. ಅವ್ರು ಹೇಳೋದು ಅದು ಪಂಜಾಬಲ್ಲಿ ಆದ. ಅಲ್ಲೇ ಅದು ನಮಗೆ ಆಗೋದಿಲ್ಲ. ಹಾಗಾದ್ರೆ ಅವ್ರಿಗೆ ಕೇಳ್ಬೋದಲ್ಲ, ಏನು ವಿಷಯ ಏನಾಗಿ ವಿಷಯ ಕೇಳಿ ಅವರಿಗೆ ಮತ್ತೆ ಮಾತಾಡ್ಬೋದಿತ್ತಲ್ವ? ಅದು ಮಾತನಾಡಲಿಲ್ಲ ಅವರು. ಇದೇ ಐವನ್ ಡಿಸೋಜ ಅವರು. ಪದ್ಮರಾಜ್ ಅವರು ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ. ಅನಂತರ ನಾನು ಮೆಸೇಜ್ ಹಾಕಿದ್ದೆ, ಸರ್ ನಾನು ಆಕಾಂಕ್ಷ ನಮ್ಮ ಸಿಂಧು ದೇವಿ ಅಂತ ಧರ್ಮಸ್ಥಳದಿಂದ, ಹೀಗೆ ನಿಮ್ಮಲ್ಲಿ CM ತಂದ ಲೆಟ್ರ್ ನಿಮ್ಮಲ್ಲಿ ನೀವು ತಗೊಂಡಿದ್ದೀರಿ, ಏನಾಯಿತು ಅಂತ ಹೇಳಿಕೊಂಡು ನಾನು ಕಾಲ್ ಮಾಡ್ತೇನೆ ಅಂತ ಹೇಳಿದರೆ ಮಾಡಲಿಲ್ಲ. ಡಿಸೆಂಬರ್ 9 ಮಗಳ ಬರ್ತ್ಡೇ ದಿನ ನಮಗೆ ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೈಗೆ ಸಿಕ್ಕಿದ್ದು.
ಅನಂತರ ಅವರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಮ್ಮಲ್ಲಿ, ನಿಮಗೆ ಸಿಕ್ಕಿದ್ರೆ ನಾನೆಲ್ಲ ಫೋನ್ ಮಾಡಿದ್ದೇನೆ, ಕಳಿಸಿ ಕೊಡ್ತಾರೆ. ನಾನು ಹೇಳಿದೆ ನನಗೆ ಬಂದಾಗಿದೆ ರಿಪೋರ್ಟ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಒಂದು ಬಂದಾಗಿದೆ ಅಂತ ಹೇಳಿದೆ ನಾನು. ನ್ಯಾಯ ಈಗ ಬೇರೆ ಏನು ಬೇಡ, ಬೇಕಾಗಿದ್ದು ನ್ಯಾಯ ಮಾತ್ರ. ಅಷ್ಟೇ ನಮಗೆ 30 ಬೇಕಾಗಿದ್ದು. ವರ್ಷದಿಂದ ರಾಜಕೀಯದಲ್ಲಿದ್ದಾಳೆ. JDSನ ತಾಲೂಕು ಅಧ್ಯಕ್ಷ ಆಗಿದ್ರು, ಜಿಲ್ಲಾಧ್ಯಕ್ಷ ಆಗಿದ್ರು. ಆದರೂ ನಮ್ಮ ಕುಮಾರಸ್ವಾಮಿ ಅವರೊಂದು ಸ್ಪಂದನೆ ಮಾಡಲಿಲ್ಲ ಇಷ್ಟು ತನಕ. ನಮ್ಮ ಪಕ್ಷದ ಒಂದು ಕಾರ್ಯಕರ್ತೆ ಅಂತ ಅವರು ಕೇಂದ್ರ ಮಿನಿಸ್ಟರ್ ಆಗಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು. ಇಲ್ಲಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಲೀಡರ್ನವರೇ ನಮ್ಮ ಜೊತೆ ಮಾತನಾಡಲಿಲ್ಲ. ಅದರಲ್ಲಿ ಬಂದಿದ್ದು ನಮ್ಮ ರಾಜಶ್ರೀ ಹೆಗಡೆ ಅವರು ಮತ್ತು ಇಲ್ಲಿ ನಾಗರಾಜ್, ರಾಮಾಚಾರಿ ಅವರ, ಅಸ್ರಪ್ಪ ಅವರು, ಅವರೆಲ್ಲ ಬಂದಿದ್ದು ನನ್ನಲ್ಲಿ ಮಾತನಾಡಲಿ. ಓಕೆ, ಕೇಳಿದಳ ವೀಕ್ಷಕರೇ, ಇವರಿಗೆ ಬೇರೆ ಏನು ಬೇಡ, ಮಗಳಂತೂ ಮರೆಯಾಗಿ ಹೋಗಿದ್ದಾಳೆ, ಇನ್ನು ಬೇಕಾಗಿರೋದು ನ್ಯಾಯ ಮಾತ್ರ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನವಿ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಒಂದೇ ಒಂದು ವಿನಂತಿ, ದಯವಿಟ್ಟು ಇವರ ಒಂದು ಮನವಿಯನ್ನು ಸ್ವೀಕರಿಸಿ ಇವರ ಮಗಳಿಗೆ ಒಂದು ನ್ಯಾಯ ಕೊಡಿಸಿರುವಂಥ ನಮ್ದು ಕೂಡ ಕಳಕಳಿಯ ವಿನಂತಿ. ನಿಶಾನ್ ಬಂಗೇರ್ ಜೊತೆಗೆ ಶ್ರೇಯಾ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.